पालको शेषमण्डलपति श्रेणीं सदा तुच्छवा भूत्वा दीनगणेशको करुणया कौपीनकण्ठा शेषमण्डलपति रसामृताब्धिलहरी कल्लोलो मग्नौ मुहुः वन्दे रूपसनातनो प्रभुजुगो श्रीजीव गोपालको। हरे कृष्णा। हरे कृष्ण प्रभु जी। हरे कृष्णा। हरे कृष्ण प्रभु जी। हरे कृष्णा। हरे कृष्ण प्रभु जी। ज्ञानतिमिरान्धस्य विज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यादेशधारिणे। जयो श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे कृष्ಣ. ಎಲ್ರಿಗೂ ಇವತ್ತಿನ ಕ್ಲಾಸಿಗೆ ಸ್ವಾಗತ. ಇವತ್ತು ಕೊನೆಯ ಕ್ಲಾಸ್ ಭಕ್ತಿರಸಾಮೃತ ಸಿಂಧುವಿನ ಮೊದಲನೇ ಸೆಕ್ಷನ್ ಅನ್ನು ನಾವು ಇವತ್ತು ಮುಗಿಸ್ತಾ ಇದ್ದೇವೆ. ಭಕ್ತಿರಸಾಮೃತ ಸಿಂಧುವಿನ ನಮ್ಮ ಈ ಜರ್ನಿ ಇದು ಇವತ್ತಿನ ಈ ಪರ್ಟಿಕ್ಯುಲರ್ ಎಪಿಸೋಡಿನ ಕೊನೆಯ ಕ್ಲಾಸ್. ಮುಂದೆ ಮತ್ತೆ ನೆಕ್ಸ್ಟ್ ಭಾಗ 2 ಭಾಗ 3 ಭಾಗನೂ ಯಾವಾಗ ಮಾಡ್ತೇವೆ ಆಮೇಲೆ ತಿಳಿಸ್ತೇವೆ. ಓಕೆ, ಇನ್ ಕೇಸ್. ಹರೇ ಕೃಷ್ಣ. ನಾವು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಕೇಳಿಸ್ತಾ ಇದೆ ಎಲ್ರಿಗೂ? ಕೇಳಿಸ್ತಾ ಇದೆ ಪ್ರಭುಜಿ. ಮಾತಾಜಿ ಕ್ಲಿಯರ್ ಇದೆಲ್ಲ ವಾಶ್? ಓಕೆ ಪ್ರಭುಜಿ. ಓಕೆ, ಧನ್ಯವಾದಗಳು. ಸೊ ಇವತ್ತಿನ ಪ್ರೇಯರ್ ಯಾರು ಮಾಡ್ತೀರಿ? ಮಾಡ್ತೀನಿ ಪ್ರಭುಜಿ. ನೀವೇ ಮಾಡ್ತೀರಾ? ಓಕೆ ಓಕೆ, ಧನ್ಯವಾದಗಳು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತಾಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀ ರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ
ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ ಪ್ರಭು. ಹಾ ಮಾತಾಜಿ, ಹರೇ ಕೃಷ್ಣ. ಓದ್ಲ ಪ್ರಭು. ಹಾ, ವೃಂದಾವನದ 6 ಗೋಸ್ವಾಮಿಗಳಿಗೆ ಅರ್ಪಣೆ. ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣೌ ಸದ್ಧರ್ಮ ಸಂಸ್ಥಾಪಕೌ ಲೋಕಾನಾಮಿತಕಾರಿಣೌ ತ್ರಿಭುವನೆ ಮಾನ್ಯೌ ಶರಣ್ಯಾಕರೌ ರಾಧಾ ಕೃಷ್ಣ ಪದಾರವಿಂದ ಭಜನಾನಂದೇನ ಮುಕ್ತಾಲಿಕೌ ವಂದೇ ರೂಪ ಸನಾತನೌ ರಘುಯುಗೌ ಶ್ರೀ ಜೀವ ಗೋಪಾಲಕೌ. 6 ಗೋಸ್ವಾಮಿಗಳಾದ ಶ್ರೀ ಸನಾತನ ಗೋಸ್ವಾಮಿ, ಶ್ರೀ ರೂಪ ಗೋಸ್ವಾಮಿ, ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ, ಶ್ರೀ ರಘುನಾಥ ದಾಸ ಗೋಸ್ವಾಮಿ, ಶ್ರೀ ಜೀವ ಗೋಸ್ವಾಮಿ ಮತ್ತು ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿ ಅವರಿಗೆ ನನ್ನ ಗೌರವಪೂರ್ಣ ಪ್ರಣಾಮಗಳನ್ನು ಸಲ್ಲಿಸುವೆ. ಇವರೆಲ್ಲರೂ ಎಲ್ಲಾ ಮಾನವ ಜೀವಿಗಳ ಅನುಕೂಲಕ್ಕಾಗಿ ಶಾಶ್ವತ ಧಾರ್ಮಿಕ ತತ್ವಗಳನ್ನು ಸ್ಥಾಪಿಸುವ ಉದ್ದೇಶದಿಂದ ಎಲ್ಲ ಅಪೌರುಷೇಯ ಧಾರ್ಮಿಕ ಗ್ರಂಥಗಳನ್ನು ವಿಮರ್ಶಕ ದೃಷ್ಟಿಯಿಂದ ಅಧ್ಯಯನ ಮಾಡುವುದರಲ್ಲಿ ನಿಪುಣರು. ಹೀಗಾಗಿ ತ್ರಿಲೋಕದಲ್ಲಿ ಅವರು ಗೌರವಾನ್ವಿತರು. ಗೋಪಿಯರ ಮನೋಭಾವದಲ್ಲಿ ಮತ್ತು ರಾಧಾ ಮತ್ತು ಕೃಷ್ಣರ ಅಲೌಕಿಕ ಪ್ರೀತಿಯ ಸೇವೆಯಲ್ಲಿ ತೊಡಗಿರುವ ಈ ಗೋಸ್ವಾಮಿಗಳಲ್ಲಿ ಆಶ್ರಯ ಪಡೆಯುವುದು ಯೋಗ್ಯ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಸೊ ಈ ಇಸ್ಕಾನ್ ಸಂಸ್ಥೆ ಇಲ್ಲಿ ಇದು ಪೂರ್ತಿಯಾಗಿ ಸಂಸ್ಥೆ ಡೆಡಿಕೇಟೆಡ್ ಆಗಿರೋದು ಯಾವುದಕ್ಕೆ? ಕೃಷ್ಣ ಭಕ್ತಿಗೆ. ಈ ಇಸ್ಕಾನ್ ಸಂಸ್ಥೆಯಲ್ಲಿ ಯಾರು ಒಬ್ರು ಅಂದ್ರೆ ಇದರ ಸಂಸ್ಥೆಯ ಇದರಲ್ಲಿ ಬರ್ತಾರೆ, ಅವರಿಗೆ ಕೃಷ್ಣ ಪ್ರಜ್ಞೆಯನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಈಗ ನಾವು ಈ ಒಂದು ಭಕ್ತಿರಸಾಮೃತ ಸಿಂಧು ಅನ್ನುವಂತಹದ್ದು ಈ ಒಂದು ಸಂಸ್ಥೆಗೆ ಒಂದು ಏನು ಕಾನೂನು ಪುಸ್ತಕದ ತರ ಒಂದು ಚೌಕಟ್ಟು ಇರುತ್ತೆ. ಭಕ್ತಿ ಅಂದ್ರೆ ಏನು, ಇದು ಪೂರ್ತಿಯಾಗಿ ಅರ್ಥ ಆಗತ್ತೆ, ಯಾರು ಹೇಗೆ ನಡ್ಕೊಳ್ಬೇಕು ಅನ್ನುವಂತಹದ್ದು ಈ ಪುಸ್ತಕದಿಂದ. ಇನ್ನೂ ಇದೆ ಭಾಗ 2, ಭಾಗ 3, ಭಾಗ 4. ಸೊ ಅದನ್ನ ನೋಡೋಣ ಯಾವಾಗ ನೆಕ್ಸ್ಟ್ ಹೇಗೆ ಅನ್ನುವಂಥದ್ದು, ಅದ್ರ ಬಗ್ಗೆ ನಿಮಗೆ ತಿಳಿಸ್ತೇವೆ. ಆದ್ರೆ ಈಗ ನಾವು ಸಂಕ್ಷಿಪ್ತವಾಗಿ 1ನೇ ಭಾಗದಲ್ಲಿ ತಿಳ್ಕೊಂಡಿರುವಂತಹದ್ದು ಏನು ಅಂದ್ರೆ, ಭಕ್ತಿಯ ಪಥದಲ್ಲಿ ನಾವು ಹೇಗೆ ನಮ್ಮನ್ನ ಏರಿಸ್ಕೊಳ್ಳುವಂತ ಒಂದು ಜ್ಞಾನ. ಭಕ್ತಿ ಅಂದ್ರೆ ಏನು ಹಾಗಿದ್ರೆ ಅಲ್ವಾ? ಈಗ ನಾವು ತಿಳ್ಕೊಂಡಿರುವಂತಹದ್ದು ನಮಗೆ ಭಕ್ತಿ ಹೇಗೆ ನಾವು ಮಾಡಬೇಕು, ಭಕ್ತಿಯಲ್ಲಿ ನಮ್ಮ ನಡತೆಗಳು ಹೇಗಿರ್ಬೇಕು. ಸೊ ಈಗ ಹಾಗೆ ನಾವು ನೋಡ್ಲಿಕ್ಕೆ ಹೋದ್ರೆ ನೀವು ಶೇರ್ ಮಾಡ್ಬೋದು. ಈಗ ನೀವು ಏನಂತ ಭಕ್ತಿ ಅಂದ್ರೆ ಏನು ಇರಬಹುದು, ಹಾಗಿದ್ರೆ ನಾವು ಏನ್ ಮಾಡ್ಬೇಕು, ಸೊ ಯಾರಾದ್ರೂ ಏನಾದ್ರೂ ನಿಮ್ಮ ಅನಿಸಿಕೆ ಶೇರ್ ಮಾಡ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಷ್ಟು ದಿನ ನಾವು ಭಕ್ತಿ ಅಂದ್ರೆ ನಮ್ದೇ ಆದ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಅಂದ್ರೆ ದೇವಸ್ಥಾನಕ್ಕೆ ಹೋಗೋದು, ಸುಮ್ನೆ ಪೂಜೆ ಮಾಡಿಸ್ಕೊಂಡ್ ಬರೋದು, ಅದೇ ಭಕ್ತಿ ಅನ್ಕೊಂಡ್ಬಿಟ್ಟಿದ್ವಿ. ಆದ್ರೆ ಯಾವಾಗ ನಾವು ಇಸ್ಕಾನ್ ಸಂಸ್ಥೆಗೆ ಸೇರಿ ಪ್ರಭುಪಾದರ ಈ ತರ ಬೋಧನೆಗಳೆಲ್ಲ ಕೇಳಿದ್ಮೇಲೆ ನಿಜವಾದ ಭಕ್ತಿ ಅಂದ್ರೆ ಏನು ಅಂತ ಅದು ಅರಿವು ನಮ್ಗೆ ಬಂತು. ಮತ್ತೆ ಭಕ್ತಿ ಅಂದ್ರೆ ನಾವ್ ಯಾವ ರೀತಿ ನಾವು ನಡ್ಕೋಬೇಕು, ಮತ್ತೆ ಭಗವಂತನಿಗೋಸ್ಕರನೇ ನಾವು ಎಲ್ಲಾ ಕಾರ್ಯವನ್ನು ಮೀಸಲಾಗಿ ಇಡ್ಬೇಕು ಅನ್ನೋದು ಅರ್ಥ ಆಯ್ತು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಮತ್ತೆ ಈ ಭಕ್ತಿ ಸರಿ ಅರ್ಥ ಏನೋ ಆಯ್ತು, ಅದನ್ನ ನಾವು ಹೇಗೆ ಸಂಪಾದನೆ ಮಾಡುವಂತದ್ದು? ಹರೇ ಕೃಷ್ಣ ಪ್ರಭುಜಿ. ಇದು ಗುರುಗಳು ಹೇಳಿರೋ ಮಾರ್ಗದರ್ಶನದಲ್ಲಿ ನಡೆಯೋದು, ಮತ್ತೆ ಚಾಂಟಿಂಗ್ ಮಾಡೋದು, ಮತ್ತೆ ಕೃಷ್ಣ ಪ್ರೇಮನ ನಾವು ಸಂಪಾದಿಸೋದು. ಹರೇ ಕೃಷ್ಣ. ನಿಸ್ವಾರ್ಥ ಭಕ್ತಿ ಮಾಡೋದು ಪ್ರಭುಜಿ. ಯಾವುದೇ ಭೌತಿಕ ಆಕಾಂಕ್ಷೆಗಳಿಲ್ಲದೆ ಭಗವಂತನ ಸೇವೆ ಮಾಡೋದು. ಒಂದು ಮುಖ್ಯವಾಗಿ ನಾವು ಕರೆಕ್ಟ್ ಮಾತಾಜಿ ನೀವು ಹೇಳಿದಾಗೆ
ಮತ್ತೆ ಇವರು ಹೇಳ್ದಾಗೇನೆ ಜಯಂತಿ ಮಾತಾಜಿ ಹೇಳ್ದಾಗೇನೆ, ನೀವು ಹೇಳ್ದಾಗೇನೆ ಏನೋ ಒಂದು ಭಕ್ತಿ ಅನ್ನೋದು ನಮಗೆ ಒಂದು ರೀತಿಯಾಗಿ ಅಂದ್ರೆ ಯಾರೋ ಏನೋ ಹೇಳ್ತಾರೆ ಭಕ್ತಿ ಮಾಡು ಭಕ್ತಿ ಮಾಡು ಭಕ್ತಿ ಮಾಡು ಅಂತ. ಆದ್ರೆ ನಮ್ಗೆ ಇಲ್ಲಿ ಏನಾಗಿದೆ ಈಗ ಅಂತಹ ಒಂದು ಅರಿವು, ಸರಿ ಭಕ್ತಿ ಅಂದ್ರೆ ಏನು, ಹೇಗ್ ಮಾಡ್ಬೇಕು ಅದನ್ನ ಅನ್ನುವಂತ ಅರಿವು. ಸರಿ, ಈಗ ಭಕ್ತಿಯನ್ನ ಸಂಪಾದಿಸ್ಲಿಕ್ಕೆ ಈ ಅರಿವಿನ ಜೊತೆಗೆ ನಾವು ಮಾಡುವಂತಹದ್ದೇನೊಂದು ಗುರುಗಳ ಆಶ್ರಯವನ್ನ ಪಡೆಯುವಂತಹದ್ದು. ಗುರುಗಳ ಆಶ್ರಯವನ್ನ ಪಡೆದು ಆ ಒಂದು ಗುರುಗಳು ಹಾಕಿಕೊಂಡಂತಹ ಮಾರ್ಗದರ್ಶನದಲ್ಲಿ ಅಥವಾ ಏನು ಶುದ್ಧ ಭಕ್ತರ ಹೆಜ್ಜೆ ಜಾಡಿನಲ್ಲಿ ಅಲ್ವಾ ನಾವು ನಡೆಯುವಂತಹದ್ದು. ಹೇಗೆ ಬ್ರಜವಾಸಿಗಳ ಹೆಜ್ಜೆ ಜಾಡಿನಲ್ಲಿ ಅಥವಾ ಗೋಪಿಯರ ಹೆಜ್ಜೆ ನಾಡಿ. ಇದು ಸ್ಪೆಷಲಿ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ರಾಧಾರಾಣಿ ಅಂಶದಿಂದ ಬಂದು ಪ್ರೇಮ ಭಕ್ತಿಯನ್ನ ಭಗವಂತನ ಜೊತೆಗೆ ಹೇಗೆ ಮಾಡಬೇಕು ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅವರು. ಸೊ ಪ್ರೇಮ ಭಕ್ತಿ ಭಗವಂತನ ಜೊತೆಗೆ ಹೇಗಿರ್ಬೇಕು ಅನ್ನುವಂಥದ್ದಕ್ಕೆ. ಸೊ ಇಲ್ಲಿ ನಾವು ಅದನ್ನೇ ತಿಳ್ಕೊಳ್ತಾ ಇರುವಂತಹದ್ದು. ಇವತ್ತಿನ ಅಧ್ಯಾಯ ಸ್ಪೆಷಲಿ ಪ್ರೇಮ ಭಕ್ತಿ ಅಂದ್ರೆ ಏನು ಅನ್ನುವಂಥದ್ದು. ಸೊ ಒಂದು ಗುರುಗಳ ಮಾರ್ಗದರ್ಶನದಲ್ಲಿ, ಒಂದು ಭಕ್ತಿ ಸೇವೆಯ ಚೌಕಟ್ಟಿನಲ್ಲಿ ಅಲ್ವಾ. ಸೊ ಕೃಷ್ಣನ ಏನೋ ಪ್ರಜ್ಞೆಯಲ್ಲಿ ಯಾವಾಗ್ಲೂ, ಅದಕ್ಕಾಗಿ ಹೇಗೆ ನಾವು ಶಾಶ್ವತವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತಹದ್ದು ಅಲ್ವಾ, ಅದು ಮುಖ್ಯವಾಗುತ್ತೆ. ಯಾಕೆಂದ್ರೆ ಭಗವಂತನ ಕುರಿತಾಗಿ ಸಹಜವಾಗಿ ಒಂದು ಪ್ರಕ್ರಿಯೆ ಬರಬೇಕಾಗತ್ತೆ ನಮ್ಗೆ. ರಾಗಾನುಗ ಭಕ್ತಿ ಅನ್ನುವಂತಹದ್ದು ನಮ್ಮನ್ನ ಭಾವಭಕ್ತಿಗೆ ಬರುತ್ತೆ. ಸೊ ಭಾವಭಕ್ತಿಯಲ್ಲಿ ನಾವು ಭಾವೋದ್ರೇಕರಾಗ್ತೇವೆ, ಭಾವಪರವಶರಾಗ್ತೇವೆ. ಹಾಗೆ ನಾವು ಪ್ರೇಮ ಭಕ್ತಿಯನ್ನ ಎಂಟರ್ ಮಾಡ್ತೇವೆ. ಪ್ರೇಮ ಭಕ್ತಿಯಲ್ಲಿ ಏನಾಗುತ್ತೆ, ಭಗವಂತನ ಜೊತೆಗೆ ಭಕ್ತನಾದವನು ಒಂದು ರೀತಿಯಾದಂತಹ ಸಂಬಂಧವನ್ನ ಕಲ್ಪಿಸ್ಕೊಳ್ತಾನೆ. ಭಾವಭಕ್ತಿಯಲ್ಲಿ ಭಗವಂತನ ಇರುತ್ತೆ, ಆಸೆ ಇರುತ್ತೆ, ಮನೋಕಾಮನೆ ಇರುತ್ತೆ. ಓಕೆ, ಭಗವಂತನ ಜೊತೆಗೆ ಭಗವಂತನ ನೋಡ್ಬೇಕು, ಭಗವಂತನನ್ನ ಜೊತೆ ಮಾತಾಡಬೇಕು. ಆ ರೀತಿಯಾದಂತಹ ಒಂದು ಇದು ಭಕ್ತಿ ಭಾವೋದ್ರೇಕ. ಅವನು ಭಗವಂತನ ನೆನೆಸ್ಕೊಂಡು ಸಹಜವಾಗಿ ಅವನಿಗೆ ಒಂದು ರೀತಿಯಾದಂತಹ ರೋಮಾಂಚನ ಆಗುವಂತಹದ್ದು, ಆನಂದ ಬಾಷ್ಪ ಆಗುವಂತಹದ್ದು, ಹೀಗೆ ಹಲವಾರು ಅವನ ಭಾವ ಪರವಶನ ಆಗುವಂತಹದ್ದು. ಸೊ ಅದು ಸಹಜ ಪ್ರಕ್ರಿಯೆ. ಈಗ ನಾವೇನು ನಿಯಂತ್ರಕ ತತ್ವಗಳನ್ನ ಮಾಡುವಾಗ ಏನಾಗುತ್ತೆ, ಗುರುಗಳು ಹೇಳ್ತಾರೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ 16 ರೌಂಡ್ 1.5 ತಾಸು ಬೇಕು, ಅಯ್ಯೋ ಮಾಡ್ಲಕ್ ಆಗಲ್ಲ, ಟೈಮ್ ಇಲ್ಲ, ಏನ್ ಮಾಡೋದು, ಬೆಳಗ್ಗೆ ಬೇಗ ಹೇಳ್ಬೇಕು, 4 ಗಂಟೆಗೆ ಹೇಳ್ಬೇಕು, ಅಯ್ಯೋ ಕಷ್ಟಪ್ಪ, ಅಷ್ಟು ಬೆಳಗ್ಗೆ ಹೇಳಕ್ ಆಗಲ್ಲ, ರಾತ್ರಿ ಮಲಗೋದೇ ಲೇಟ್ ಆಗ್ಬಿಡತ್ತೆ ಅಲ್ವಾ. ಅದು ನಿಯಂತ್ರಕ ತತ್ವಗಳಲ್ಲಿ ಇದು ಮಾಡಿರುವಂತಹದ್ದು. ಅಂದ್ರೆ ಏನು, ಅದು ಸ್ಟಾರ್ಟಿಂಗ್ ಅಲ್ಲಿ ನಮಗೆ ವಿಷದ ತರ ಅನ್ನಿಸಿದ್ರು ಮುಂದೆ ಅಮೃತವಾಗುವಂತಹದ್ದು. ಆದ್ರೆ ಐಹಿಕ ಬಂಧನ ಏನ್ ಚಂದ್ರಿಕಾ ಮಾತಾಜಿ ನೀವ ಯಾರೋ ಗಂಟೆಯನ್ನ ಬಾರಿಸ್ತಾ ಇದ್ದಾಗಿದೆ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಸೊ ಈ ಐಹಿಕ ಬಂಧನ ಅನ್ನುವಂಥದ್ದು ಹಾಗೆ ಏನಾಗತ್ತೆ, ಇಲ್ಲಿ ಎಲ್ಲವೂ ನಮಗೆ ಅಮೃತದಂತೆ ಕಾಣಿಸತ್ತೆ, ಆದರೆ ಅದು ಯಾವುದು ಅಮೃತವಲ್ಲ. ಒಂದು ಭ್ರಮೆಯ ರೀತಿಯಲ್ಲಿ ನಮಗೆ ಅಮೃತ ನಾವೀಗ ತಿಳ್ಕೊಳ್ಳುವಂಥದ್ದು ನಮ್ಮ ಇಂದ್ರಿಯ ತೃಪ್ತಿಗೆ ಯಾವುದು ಕಾರಣವಾಗುತ್ತೋ ಅದೆಲ್ಲ ಅಮೃತ ಅನ್ನುವಂಥದ್ದನ್ನ ಐಹಿಕ ಪ್ರಪಂಚದಲ್ಲಿ ನಾವು ತಿಳ್ಕೊಳ್ಳುವಂಥದ್ದು. ಆದ್ರೆ ಅದು ಅಲ್ಲ. ನಮಗೆ ಭಗವಂತ ಏನ್ ಹೇಳ್ತಾನೆ, ನಾವು ಯಾರು ಭಗವಂತನಲ್ಲಿ ಇರ್ತಾರೋ ಅವರಿಗೆ ಸಹಜವಾಗಿ ಎಲ್ಲಾ ಸುಖಗಳು ಸಿಗ್ತವೆ. ಭಗವಂತನ ಪ್ರೇಮದಲ್ಲಿರುವವರಿಗೆ ಶಾಶ್ವತವಾದಂತಹ ಒಂದು ಸಂತೋಷ ನಾವೇನ್ ತಿಳ್ಕೊಂಡಿದ್ದೇವೆ ಅಲ್ವಾ. ಸೊ ಅದರ ಬಗ್ಗೆ ಅಂತಹ ರೂಪ ಗೋಸ್ವಾಮಿ ಅವರಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ಇವತ್ತಿನ ಈ ಪ್ರೇಮ ಭಕ್ತಿಯ ಬಗ್ಗೆ ನಾವು ಹೋಗೋಣ. ಅಧ್ಯಾಯ 19. ಸೊ ಇದು ಭಾಗ 1ರ ಕೊನೆಯ ಅಧ್ಯಾಯ. ನೋಡೋಣ ಏನ್ ಹೇಳ್ತಾರೆ ನಮಗೆ ಅದ್ರ ಬಗ್ಗೆ ಹೆಚ್ಚಿನ ಜ್ಞಾನ ಅನ್ನುವಂಥದ್ದು. ಓಕೆ, ಸೊ ಯಾರು ಓದ್ತೀರಿ ಇವತ್ತು? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪಲ್ಲವಿ ಮಾತಾಜಿ ಓದ್ತೀರಾ? ಪ್ರಭುಜಿ, ಓದ್ತೀನಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಒಂದು ನಿಶ್ಚಿತ ಬಗೆಯ ನಂಟನ್ನು ಸ್ಥಾಪಿಸಿಕೊಂಡು ಆ ನಂಟಿನ ಮೂಲಕ ಕೃಷ್ಣನನ್ನು ಪ್ರೇಮಿಸುವ ವ್ಯಕ್ತಿಯ ಅಪೇಕ್ಷೆಯು ಪ್ರಬಲವಾದಾಗ ಆ ಸ್ಥಿತಿಯನ್ನು ಶುದ್ಧ ದೈವ ಪ್ರೇಮವೆಂದು ಹೇಳುತ್ತಾರೆ. ಮೊದಲಲ್ಲಿ ಭಕ್ತನು ಗುರುವಿನ ಆಜ್ಞಾನುಸಾರ ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳಲ್ಲಿ ನಿರತನಾಗುತ್ತಾನೆ. ಈ ಪ್ರಕ್ರಿಯೆಯ ದ್ವಾರ ಐಹಿಕ
ಕಲುಷ್ಯಗಳನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಪುನೀತನಾದ ಬಳಿಕ ಅವನಲ್ಲಿ ಭಕ್ತಿ ಸೇವೆಯ ಒಲವು ಅಭಿರುಚಿಯು ಊದಿಸಿ ಬಲಗೊಳ್ಳುತ್ತದೆ. ಈ ಒಲವು ಹಾಗೂ ರುಚಿಗಳು ಕಾಲಕ್ರಮೇಣ ಪ್ರಬಲವಾಗುತ್ತಾ ಹೋದಂತೆಲ್ಲ ಅದು ದೈವ ಪ್ರೇಮವಾಗುತ್ತದೆ. ಪ್ರೇಮ ಎಂಬ ಪದವನ್ನು ವಾಸ್ತವವಾಗಿ ದೇವೋತ್ತಮ ಪುರುಷನ ಸಂಬಂಧದಲ್ಲಿ ಮಾತ್ರ ಅನ್ವಯಿಸಬಹುದು. ಐಹಿಕ ಜಗತ್ತಿನಲ್ಲಿ ಪ್ರೇಮವು ಯಾರಿಗೂ ಅನ್ವಯವಾಗುವಂತದ್ದಲ್ಲ. ಪ್ರೇಮದ ಹೆಸರಿನಲ್ಲಿ ಇಂದು ಈ ಐಹಿಕ ಜಗತ್ತಿನಲ್ಲಾಗುತ್ತಿರುವುದು ಕಾಮವಷ್ಟೇ. ಪ್ರೇಮಕ್ಕೂ ಕಾಮವಾಂಛೆಗೂ ನಡುವೆ ದೊಡ್ಡ ಕಂದರವೇ ಇದೆ. ಬಂಗಾರ ಹಾಗೂ ಕಬ್ಬಿಣಗಳಿಗಿರುವ ವ್ಯತ್ಯಾಸದ ಹಾಗೆ ವಿಷಯಾಲಾಭಿಲಾಷೆಯನ್ನು ಹಿಡಿಯಾಗಿ ಪರಮ ದೇವೋತ್ತಮನೆಡೆಗೆ ಹರಿಸಿ ಅವನಲ್ಲಿ ಸಂಪೂರ್ಣ ಬಂಧುತ್ವವನ್ನು ಸ್ಥಾಪಿಸಿಕೊಳ್ಳಬೇಕು. ಈ ಕ್ರಿಯೆಯನ್ನು ಪ್ರಮಾಣ ಪುರುಷರಾದ ಭೀಷ್ಮ, ಪ್ರಹ್ಲಾದ, ಉದ್ಧವ ಹಾಗೂ ನಾರದರಂತಹವರು ಶುದ್ಧ ಪ್ರೇಮ ಎಂದಿದ್ದಾರೆ. ಈ ವಿಚಾರದಲ್ಲಿ ನಾರದರ ಪಂಚರಾತ್ರವು ಸ್ಪಷ್ಟ ಮಾತುಗಳಲ್ಲಿ ಹೇಳಿದೆ. ಒಂದ್ ಸೆಕೆಂಡ್ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದಗಳು. ಸೊ ಇದು ನಾವು ಏನು ತಿಳ್ಕೊಂಡಿರ್ತೇವೆ ಪ್ರೇಮ ಅನ್ನುವಂತಹದ್ದು ಐಹಿಕ ಪ್ರಪಂಚದ ಪ್ರೇಮಕ್ಕೂ ಇದು ಆಧ್ಯಾತ್ಮಿಕ ಪ್ರಪಂಚದ ಪ್ರೇಮಕ್ಕೂ ನಾವು ತಿಳ್ಕೊಂಡಿರುವಂತಹ ಪ್ರೇಮ, ಅಲ್ಲಿ ನಿಜವಾದ ಪ್ರೇಮ, ಎರಡರ ವ್ಯತ್ಯಾಸವು ಅದರ ಮದುವೆ ಬಹಳ ದೊಡ್ಡ ಕಂದರವೇ ಇದೆ. ತುಂಬಾ ಡಿಸ್ಟೆನ್ಸ್ ಇದೆ. ಆ ಕಂದರವನ್ನ ದಾಟ್ಲಿಕ್ಕೆ ಬಹಳ ಅಂದ್ರೆ ಭಕ್ತಿ ಒಂದೇ ಇರುವಂತಹ ಮಾರ್ಗ. ಆ ಕಂದರವನ್ನ ದಾಟಿ ನಾವು ತಿಳ್ಕೊಂಡಿರುವಂತಹ ಇಲ್ಲಿ ನಾವೇನು ಹೇಳ್ತೇವೆ ಪ್ರೇಮ ಪ್ರೇಮ, ಆ ಪ್ರೇಮಗಳೆಲ್ಲ ಏನು ಬರೀ ಕಾಮಗಳು ಅನ್ನೋದನ್ನ ಇಲ್ಲಿ ಹೇಳ್ತಾರೆ ಪ್ರಭುಪಾದರು. ಸೊ ಆ ಕಾಮ ಅಂದ್ರೆ ಏನು? ಕಾಮ ಅಂದ್ರೆ ಊಹಾತ್ಮಕ ಚಿಂತನೆಯಿಂದ ಬರುವಂತಹ ಇಂದ್ರಿಯ ತೃಪ್ತಿಯ ಬಯಕೆ ಅಷ್ಟೇ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಆಲೋಚನೆ ಮಾಡುವಂತಹದ್ದು, ಅದನ್ನ ಬಯಸುವಂತಹದ್ದು. ಸೊ ಒಂದು ಲೆಕ್ಕದಲ್ಲಿ ಇದೇ ಕಾಮವನ್ನು ನಾವು ಭಗವಂತನ ಶುದ್ಧ ಭಕ್ತಿಗೆ, ಭಗವಂತನ ಅಂದ್ರೆ ಅದು ಬರುವಂತಹದ್ದು ಪ್ರೇಮ. ಇಲ್ಲಿ ಈಗ ಅದನ್ನೇ ಪ್ರೇಮ ಅಂತ ಅಂದ್ರೆ ಈ ಪ್ರೇಮದಲ್ಲಿ ಒಬ್ಬನು ನಿರ್ದಿಷ್ಟವಾದಂತಹ ಒಂದು ಸಂಬಂಧವನ್ನ ಭಗವಂತನ ಜೊತೆಗೆ ಸ್ಥಾಪಿಸ್ತಾನೆ. ಹೀಗೆ ಅವನು ಮೊದಲು ಹೇಗ್ ಬರುತ್ತೆ ಹಾಗಿದ್ರೆ ಇದು ಅಂದ್ರೆ ಭಕ್ತನು ಗುರುವಿನ ಆಜ್ಞಾನುಸಾರ ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳಲ್ಲಿ ಅದನ್ನು ನಿರತನಾಗ್ತಾನೆ. ಈ ಪ್ರಕ್ರಿಯೆ ದ್ವಾರ ಐಹಿಕ ಕಾಲುಷ್ಯಗಳನ್ನು ಸಂಪೂರ್ಣವಾಗಿ ಕಳೆದುಕೊಂಡು, ಸೊ ಇದೊಂದು ಪ್ರಾಸೆಸ್. ಇದು ಏನಂದ್ರೆ ಈಗ ನಾವು ಅಪರಂಜಿ ಆಗ್ಬೇಕು ಅನ್ನುವಂಥದ್ದು ಅಲ್ವಾ, ಒಂದು ಪ್ಯೂರಿಫಿಕೇಶನ್, ಯಾವುದೇ ಒಂದು ಶುದ್ಧವಾಗ್ಬೇಕಲ್ವಾ. ಈ ಚಿನ್ನನು ಸಹಿತ ಹೇಗೆ ಅವರು ಮೊದಲು ಇದನ್ನ ತಗೊಂಡು ಅದು ಒಂದು ಅಪರಂಜಿ ಆಗ್ಬೇಕಂದ್ರೆ ಅಂತಹ ಒಂದು ರೀತಿಯಾದಂತಹ ಒಂದು ಶುದ್ಧತೆಯ ಒಂದು ಇದರಲ್ಲಿ ಹೋಗ್ಬೇಕಾಗತ್ತೆ ಅದು. ಸೊ ಅದೇ ರೀತಿಯಾಗಿ ಗುರುವಿನ ಆಜ್ಞೆಯ ಅನುಸಾರ ಅವ್ರು ಹೇಳಿದಾಗೆ ನಾವು ಕೇಳಿಕೊಂಡು ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡ್ಕೊಂಡು ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನ ಅನುಸರಿಸಿ, ತುಂಬಾ ಮುಖ್ಯ. ಯಾಕೆಂದ್ರೆ ಮೊದಲನೇ ಶುರುನಲ್ಲಿ ಅಂದ್ರೆ ಯಾರು ಮೊದಲನೇ ಹಂತದ ಭಕ್ತರು ಇರ್ತಾರೆ, ಯಾರು ಅಂದ್ರೆ ಜಸ್ಟ್ ಶುರು ಮಾಡ್ಕೊಂಡಿರ್ತಾರೆ ಅಂತವ್ರಿಗೆ ತುಂಬಾ ಕಷ್ಟ. ಅದಕ್ಕೆ ನಾವು ಇಲ್ಲಿ ಇಸ್ಕಾನ್ನಲ್ಲಿ ಜನರಲ್ಲಿ ಹೇಳೋದೇನು, ಯಾರೇ ಬನ್ನಿ 1 ರೌಂಡ್ ಮಾಡಿ, ಆಮೇಲೆ ಕ್ರಮೇಣ 2 ರೌಂಡ್ ಮಾಡಿ, ಆಮೇಲೆ ಕ್ರಮೇಣ 4 ರೌಂಡ್ ಮಾಡಿ. ಯಾಕೆಂದ್ರೆ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಹಂತ ನಾವು ಹೋಗುವಂಥದ್ದು. ಯಾಕೆ ಹೇಳ್ತಾರೆ ಅಂದ್ರೆ ಅದು ಆಗೋದಿಲ್ಲ ಅಂತ. ಒಂದು ಮೊನ್ನೆ ನೀವೇ ಯಾರಾದ್ರೂ ಚೈತನ್ಯ ಚರಿತಾಮೃತ ಇದರಲ್ಲಿ ಪ್ರಭುಜರು ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ರು. ಒಬ್ರು ಇಲ್ಲಿ ಇಸ್ಕಾನಿಗೆ ಬಂದು ಬೆಳಗ್ಗೆ 4:15 ಏಳಲಿಕ್ಕೆ ತಯಾರು ಮಾಡೋನೊಬ್ಬ ಹಾಸ್ಟೆಲ್ ಅಲ್ಲಿ ಇರುವವನು ಇಲ್ಲಿ ಬಂದ್ರೆ ಹೇಗಾಗತ್ತೆ ಅಂತ. ಅವನಿಗೆ ಇಮಿಡಿಯೇಟ್ ಆಗಿ ನೀನು ಅವ್ನು ಬೆಳಗ್ಗೆ ದಿನ 7 ಗಂಟೆಗೆ ಏಳುವನಿಗೆ ನೀವು ಬೆಳಗ್ಗೆ ಸಡನ್ ಆಗಿ ನೀನ್ 4 ಗಂಟೆಗೆ ಎದ್ಕೊ ಅಂದ್ರೆ ಅವ್ನು ಎಲ್ಲಿಂದ ಹೇಳ್ತಾನೆ? ಹೇಳಿದಿರಲ್ಲ ಹೇಳಿದ್ದು. ಸೊ ಅವನಿಗೆ ಬೆಳಗ್ಗೆ 7 ಗಂಟೆಗೆ ಏಳಂತ ಹೇಳಿ ಅಂದ್ರೆ 7 ಗಂಟೆಗೆ ಹೇಳುವವನಿಗೆ ಯಾವತ್ತೂ ನೀನ್ ಬೆಳಗ್ಗೆ 4 ಗಂಟೆಗೆ ಹೇಳ್ಬೇಕಂದ್ರೆ ಹೇಳ್ಲಿಕ್ಕೆ ಆಗತ್ತ ಅವನಿಗೆ? ಅವನೇನ್ ಹೇಳ್ತಾನೆ? ಅಯ್ಯೋ ಇದೆಲ್ಲ ಆಗದೆ ಇರೋದು ಅಂತ ಹೇಳ್ತಾನೆ, ನಂಗೆ ಸ್ವಲ್ಪ ನಿದ್ರೆ ಮಾಡ್ಬೇಕು ಅಂತ. ಹಾಗಲ್ಲ, ಅವನಿಗೆ ಆಯ್ತಪ್ಪ ಬೇಡ 6:15 ಎತ್ಕೊ ನೀನು ಅಲ್ವಾ. ಈಗ ಸಡನ್ ಆಗಿ ಯಾರೇ ಬಂದ್ರು 16 ರೌಂಡ್ ನೀವು ಮಾಡಿ ಅಂತ ಹೇಳಿದ್ರೆ 1.5 ತಾಸು, ಓ ನೋ ಅಲ್ವಾ. ಸೊ ನಾನು ಕೃಷ್ಣ ಪ್ರಜ್ಞೆಗೆ ಬರೋ ಮೊದಲು ಹಾಗೆ ಆಗ್ತಿತ್ತು. 1 ರೌಂಡ್, ಅರ್ಧ ರೌಂಡ್, 3/4 ರೌಂಡ್. ಸೊ ಅಂತಹ ಒಂದು ಪ್ರಾಸೆಸ್. ಈಗ ಹಾಗಲ್ಲ, ಈಗ 20 ರೌಂಡ್ ಮಾಡ್ಲೇಬೇಕು ಪ್ರತಿನಿತ್ಯ. ಇನ್ ಕೇಸ್ ಯಾವ್ದಾದ್ರು ಒಂದು ಕಾರಣದಿಂದ ಪೂರ್ತಿ 20 ರೌಂಡ್ ಆಗಿಲ್ಲ, ನೆಕ್ಸ್ಟ್ ಡೇ
ಅದನ್ನ ಪೂರ್ತಿಯಾಗಿ ಮುಗಿಸಿ ಮತ್ತೆ 20 ರೌಂಡ್ಸ್. ಎಷ್ಟು ತಗೊಳುತ್ತೆ? ಬೆಳಗ್ಗೆ 4 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಅಟ್ಲೀಸ್ಟ್ ಒಂದು 6 ಗಂಟೆಯ ತನಕ, 6 ಗಂಟೆಯ ನಂತರ ಬೇರೆ ಕೆಲಸಗಳಿದೆ ಅದನ್ನು ಮಾಡಿಕೊಂಡು ಮತ್ತೆ ಭಗವಂತನ ಪೂಜೆಯನ್ನ ಮಾಡಿ ಆಮೇಲೆ ಮುಂದಿನ ಕೆಲಸಕ್ಕೆ ಹೋಗುವಂತಹದ್ದು. ಸೊ ಎಷ್ಟು ಒಂದು ಪ್ರಾಸೆಸ್ ಅಲ್ಲೇ ಒಂದು 7 ಗಂಟೆ 7:30 ಡೆಡಿಕೇಟೆಡ್ ಆಗಿ ಒಂದು 3-3.5 ತಾಸು ಟೋಟಲಿ ಭಗವಂತನಿಗೋಸ್ಕರ ಅವನ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಪೂಜೆ. ಹೀಗೆ ಇದು ಗುರುಗಳು ಹಾಕಿಕೊಟ್ಟಿರುವಂತಹ ಮಾರ್ಗ. ನಾಮನಿಷ್ಠದಾಸ್ ಪ್ರಭುಜಿ ಅವರು ಹೇಳ್ತಾರೆ, ಏನ್ ಹೇಳ್ತಾರೆ? ನಾಮ, ಭಗವಂತನ ನಾಮಕ್ಕೆ ನಾವು ಶರಣ. ಅವನ ನಾಮ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಅದರಿಂದ ಹರೇ ಕೃಷ್ಣ ಮಹಾಮಂತ್ರ ಯಾಕೆ ಹೇಳಬೇಕು? ರಾಮಂ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರ ನಾಮ ತತ್ತುಲ್ಯಂ ರಾಮ ನಾಮ ವರಾನನೆ. ಶಿವ ಹೇಳಿರುವಂತಹದ್ದು ಪಾರ್ವತಿಗೆ ಒಂದು ರಾಮ ಅನ್ನುವಂತಹ ಹೆಸರು ವಿಷ್ಣುವಿನ 1000 ಹೆಸರುಗಳಿಗೆ ಸಮ. ಸಹಸ್ರ ನಾಮ ತತ್ತುಲ್ಯಂ. ಅಂತಹ ಕೃಷ್ಣ ಅನ್ನುವಂಥದ್ದು ಅಂತಹ 3 ರಾಮನ ಹೆಸರಿಗೆ ಸಮ ಅನ್ನುವಂಥದ್ದನ್ನು ಶಾಸ್ತ್ರ ಹೇಳುತ್ತೆ. ಸೊ ಹಾಗಿರುವಾಗ ಹರೇ ಕೃಷ್ಣ ಮಹಾಮಂತ್ರವನ್ನ ಯಾಕೆ ನಾವು ಜಪಿಸಬಾರದು? ಯಾಕೆ ನಾವು ಹೆಚ್ಚು ಜಪಿಸಬಾರದು? ಯಾಕೆ ಶೀಲಾ ಪ್ರಭುಪಾದರು ಅಥವಾ ಹಿಂದಿನ ಗುರುಗಳು, ಪರಂಪರೆಯಲ್ಲಿ ಬಂದಿರುವಂತಹ ಗುರುಗಳು ಯಾಕೆ ನಮಗೆ ಹೇಳಿದ್ದಾರೆ ಈ ರೀತಿಯಾಗಿ ನಾವು ಮಿನಿಮಮ್ 16 ರೌಂಡ್ ಮಾಡ್ಲೇಬೇಕು ಅನ್ನುವಂಥದ್ದು, ಭಕ್ತಿ ನಿಯಂತ್ರಕ ತತ್ವಗಳನ್ನ ಮಾಡಬೇಕು. ಹಾಗೆ ನಮ್ಮನ್ನ ನಾವು ಏರಿಸಿಕೊಂಡು ಪ್ರಭುಪಾದ ಆಶ್ರಯ ಬಂದಂತಹ ಮತ್ತೆ ಇಲ್ಲಿ ಇದು ಏನು ಅವರ ದೀಕ್ಷೆಯನ್ನು ತೆಗೆದುಕೊಳ್ಳುವಂತಹದ್ದು. ಸೊ ದೀಕ್ಷೆಯನ್ನು ತೆಗೆದುಕೊಂಡ ಮೇಲೆ ಪ್ರಭುಪಾದ ಆಶ್ರಯಕ್ಕೆ ಹೋಗುವಂತಹದ್ದು, ಗುರುವಿನ ಆಶ್ರಯವನ್ನು ಪಡೆಯುವಂತಹದ್ದು. ಇದೇನ್ ಮಾಡತ್ತೆ? ನಮ್ಮನ್ನ ಶುದ್ಧ ಭಕ್ತಿಯ ಕಡೆಗೆ ಕೊಂಡೊಯ್ಯತ್ತೆ. ಸೊ ಹೀಗೆ ಆ ಒಲವು ಹಾಗೂ ರುಚಿಗಳು ಕಾಲಕ್ರಮೇಣ ಪ್ರಬಲವಾಗುತ್ತಾ ಹೋದಂತೆಲ್ಲ ಅದು ದೈವ ಪ್ರೇಮವಾಗುತ್ತದೆ. ಅದೆಂತ ಅತ್ಯಂತ ಪ್ಯೂರ್ ಆಗ ಅಪರಂಜಿ, ನಾವು ಅಪರಂಜಿ ಆಗುವಂತಹದ್ದು ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಈ ಪ್ರೇಮ ಅಂದ್ರೆ ಏನು ಅನ್ನೋದಕ್ಕೆ ಅಲ್ವಾ? ಒಂದು ನಿಶ್ಚಿತ ಬಗೆಯ ನಂಟನ್ನ ಸ್ಥಾಪಿಸಿಕೊಂಡು ಆ ನಂಟಿನ ಮೂಲಕ ಕೃಷ್ಣನನ್ನು ಪ್ರೇಮಿಸುವ ವ್ಯಕ್ತಿಯ ಅಪೇಕ್ಷೆಯು ಪ್ರಬಲವಾದಾಗ ಆ ಸ್ಥಿತಿಯನ್ನು ಶುದ್ಧ ದೈವ ಪ್ರೇಮವೆಂದು ಹೇಳುತ್ತಾರೆ. ಸೊ ಅದು ಪ್ರಬಲವಾಗತ್ತೆ. ಅದು ನಾವು ನೀವು ಏನು ಪ್ರಯತ್ನ ಮಾಡೋದು ಅವಶ್ಯಕತೆ ಇಲ್ಲ, ನಾವು ಮಾಡ್ತಾ ಹೋಗ್ಬೇಕು, ಪ್ರಾಸೆಸ್ ಅಲ್ಲಿ ಇರಬೇಕು. ಆ ಶುದ್ಧತೆಯ ಒಂದು ಇದರಲ್ಲಿ ಯಾಕೆ ಒಂದು ಫಿನಿಶ್ಡ್ ಗೂಡ್ಸ್ ತಯಾರಾಗಬೇಕಂದ್ರೆ ಅದು ಹೀಟ್ ಆಗುತ್ತೆ, ಕೋಲ್ಡ್ ಆಗುತ್ತೆ, ಜಪ್ಕೊಳ್ಳುತ್ತೆ, ಹೊಡ್ತಾ ತಿನ್ನತ್ತೆ. ಸೊ ಇದೆಲ್ಲ ಆಗುವಂತಹದ್ದು, ಆಗ್ಲೇಬೇಕು ಅನ್ನುವಂಥದ್ದು. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಯಾರು ಓದ್ತೀರಾ? ಕಮಲಾ ಎಸ್ ಭಟ್, ನೀವು ಪಾಪ ಹ್ಯಾಂಡ್ ರೈಟ್ ಮಾಡಿದಿರಲಿಲ್ಲ. ಚಿತ್ರ ಕಮಲ್, ಯಾರಾದ್ರೂ ಒಬ್ರು ಓದಿ ನೆಕ್ಸ್ಟ್ ಪ್ಯಾರಾಗ್ರಾಫ್. ಓದ್ಲಾ ಪ್ರಭುಜಿ? ಪ್ರಭುಜಿ ಚಿತ್ರ ಕಮಲ್ ಮಾತಾಜಿ ಓದ್ತಾ ಇದ್ದಾರೆ. ನಾನು ಓದ್ಲಾ? ಆಮೇಲೆ ಸಾಯಿಲಕ್ಷ್ಮಿ ಅವರು. ಉನ್ಮಾದ ಭರಿತ ದೈವ ಪ್ರೇಮವನ್ನು ಸದ್ಗುರುಗಳೊಬ್ಬರ ನೇತೃತ್ವದಲ್ಲಿ ಭಕ್ತಿ ಸೇವೆಯ ನಿಯಮ ನಿಷೇಧಗಳನ್ನು ಧರ್ಮ ಗ್ರಂಥಗಳಲ್ಲಿ ಉಕ್ತವಾಗಿರುವಂತೆ ಪಾಲಿಸುವಷ್ಟರಿಂದಲೇ ಆವಾಹಿಸಿಕೊಳ್ಳಬಹುದು. ಶ್ರೀಮದ್ ಭಾಗವತದ 11ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ಶ್ಲೋಕ 40 ನಿಯಂತ್ರಕ ತತ್ವಗಳಂತೆ ಮಾಡಿದ ಭಕ್ತಿ ಸೇವೆಯಿಂದ ಹೊಮ್ಮುವ ದೈವೋನ್ಮಾದ ಭರಿತ ಪ್ರೇಮವನ್ನು ವಿಶದೀಕರಿಸಲಾಗಿದೆ. ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನು ಪಾಲಿಸುವ ಕಾಲದಲ್ಲಿ ಭಕ್ತನು ಸ್ವಾಭಾವಿಕವಾದ ಕೃಷ್ಣ ಪ್ರಜ್ಞೆಯನ್ನು ಗಳಿಸಿಕೊಳ್ಳುತ್ತಾನೆ. ಹೀಗೆ ಮೃದು ಹೃದಯಿಯಾಗುವ ಅವನು ಹುಚ್ಚನ ಹಾಗೆ ಸಂಕೀರ್ತನೆ ನರ್ತನಗಳಲ್ಲಿ ತೊಡಗುತ್ತಾನೆ. ಪ್ರಭುವಿನ ಪವಿತ್ರ ನಾಮ ಸ್ಮರಣೆಯ ಕಾಲದಲ್ಲಿ ಭಕ್ತನು ಕೆಲವು ಸಲ ಅಳುವುದು, ಕೆಲವು ಸಲ ಗತ್ತಿನಿಂದ ಗರ್ಜಿಸುವುದು, ಮತ್ತೆ ಕೆಲವು ಸಲ ಹಾಡುವುದು ಮತ್ತು ಹೊರ ಜಗತ್ತಿನ ಪರಿವೆಯೇ ಇಲ್ಲದೆ ಕೆಲವು ಸಲ ಹುಚ್ಚನಂತೆ ಕುಣಿಯುವುದು, ಹೀಗೆಲ್ಲ ಮಾಡುತ್ತಾನೆ. ಕುಣಿಯುವುದು ಶುದ್ಧ ಭಕ್ತನ ಶುದ್ಧ ಭಕ್ತಿಯ ಸ್ಥಿತಿಯಲ್ಲಿ ನಾವು ಹೋದಾಗ ಆ ರೀತಿ ಆಗತ್ತೆ ಅನ್ನುವಂತ ಉನ್ಮಾದ ಭರಿತ ದೈವ ಪ್ರೇಮವನ್ನು ಅಂತ ಹೇಳ್ತಾರೆ. ಉನ್ಮಾದ ಅಂದ್ರೆ ಏನು? ಉನ್ಮಾದ ಅಂದ್ರೆ ನಮ್ಮನ್ನೇ ನಾವು ಮರೆಯುವುದು. ಆ ಒಂದು ಪ್ರೇಮದಲ್ಲಿ ಈಗ ಯಾವುದೇ ಒಂದು ವಿಷಯದಲ್ಲಿ ಹಾಗೆ ಆಗತ್ತಲ್ವಾ? ನಾವು ಫುಲ್ ಡೆಡಿಕೇಟೆಡ್ ಆಗಿ ಈಗ ಅದಕ್ಕೆ ಹೇಳೋದು ಅಂದ್ರೆ ಭಗವಂತನ ಸೇವೆಗೆ ನಾವೇನನ್ನು ಮಾಡ್ಬೋದು. ಸೊ ಭಗವಂತನಿಗೆ ಪ್ರಸಾದ ಮಾಡುವಂತಹದ್ದು, ಅವನಿಗೆ ಭೋಗವನ್ನು ಅರ್ಪಿಸುವಂತಹದ್ದು. ಅಂತಹ ಸಮಯದಲ್ಲಿ ನಾವು ಅವನಿಗೋಸ್ಕರ ಪ್ರೀತಿಯಿಂದ ಇದನ್ನ ಮಾಡ್ತಾ ಇರುವಾಗ ನಮ್ಮನ್ನೇ ನಾವು ಮರೆಯುವಂಥದ್ದು. ಸೊ ಇದನ್ನ ನಾನು ಅಷ್ಟು ಶ್ರದ್ಧೆಯಿಂದ
ಅಷ್ಟು ಭಕ್ತಿಯಿಂದ ಪೂರ್ತಿಯಾಗಿ ಅವನಿಗೋಸ್ಕರ ನಾನು ಮಾಡುವಂತಹದ್ದು ಅನ್ನೋಂಥದ್ದು. ಈ ರೀತಿಯಾಗಿ ನಾವು ನಮ್ಮನ್ನೇ ನಾವು ಮರೆತು ಬಿಡುವಂತಹದ್ದು. ಅದು ಹಾಡುವುದಿರಬಹುದು, ಅವನ ಬಗ್ಗೆ ಕೇಳುವಂತಹದ್ದು ಪರಿಸ್ಥಿತಿ ಇರಬಹುದು, ಅಥವಾ ನರ್ತನವೇ ಇರಬಹುದು. ಹೀಗೆ ಹಲವಾರು ರೀತಿಯಲ್ಲಿ ನಾವು ಅಂತಹ ಒಂದು ಪ್ರೇಮ ಭಕ್ತಿಯಲ್ಲಿ ಅಥವಾ ಭಕ್ತಿಯಲ್ಲಿ ನಾವು ನಮ್ಮನ್ನೇ ನಾವು ಮರೆಯುವಂತದ್ದು. ಅವ್ರು ಈ ರೀತಿಯಾಗಿ ಮಾಡ್ತಾರೆ ಅಂದ್ರೆ ಯಾರು ಭಕ್ತರಲ್ಲವೋ ಅವ್ರಿಗೇನ್ ಅನ್ಸತ್ತೆ, ಇವ್ನ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ಬಹುದು ಅನ್ನುವಂತೆ ಇಲ್ಲಿ ಹೇಳ್ತಾರೆ. ಮಾತಾಜಿ ನೆಕ್ಸ್ಟ್ ಯಾರಾದ್ರೂ ಓದ್ತಾರೆ? ಕಮಲಾ ಎಸ್ ಭಟ್. ಹರೇ ಕೃಷ್ಣ. ಇಲ್ಲ ಸಾಯಿ ಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಾವದಿಂದ ಅಲ್ಲಿಂದ ನಮ್ಮ ಪ್ರಭುಜಿ. ಹೌದೌದು. ಭಾವದಿಂದ ಜನಿಸುವ ದೇವೋನ್ಮದ ಭರಿತ ಪ್ರೇಮವನ್ನು ಕುರಿತಂತೆ ಪದ್ಮಪುರಾಣದಲ್ಲಿ ಒಂದು ಯುಕ್ತಿ ಇದೆ. ಚೆಲುವಾದ ಮೊಗವಿದ್ದ ಚಂದ್ರಕಾಂತಿ ಎಂಬ ಕನ್ಯೆಯು ಕೃಷ್ಣನು ತನ್ನ ಗಂಡನಾಗಬೇಕೆಂದು ಬಯಸಿ ಕಟ್ಟುನಿಟ್ಟಾದ ಬ್ರಹ್ಮಚರ್ಯವನ್ನು ಪಾಲಿಸಿದಳು. ಆಕೆಯು ಸದಾ ಪ್ರಭುವನ್ನು ಕುರಿತು ಧ್ಯಾನಿಸುತ್ತಿದ್ದಳಲ್ಲದೆ ಅವಿತರವಾದ ಭಗವಂತನ ಮಹಿಮೆಗಳನ್ನು ಕುರಿತು ಹಾಡಿ ಹೊಗಳುತ್ತಿದ್ದಳು. ಬೇರೊಬ್ಬನನ್ನು ಗಂಡನಾಗಿ ಸ್ವೀಕರಿಸುವ ಯೋಚನೆಯನ್ನೇ ಅವಳು ಮಾಡಲಿಲ್ಲ. ಕೃಷ್ಣನು ಮಾತ್ರ ತನ್ನ ಪತಿಯಾಗಬೇಕೆಂಬುದು ಆಕೆಯು ದೃಢ ನಿಶ್ಚಯ ಮಾಡಿಕೊಂಡಿದ್ದಳು. ಹರೇ ಕೃಷ್ಣ ಪ್ರಭುಜಿ, ಇದು ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ಆ ರೀತಿಯಾಗಿ ಅಂದ್ರೆ ಮತ್ತೇನು ಬೇರೆ ಹೆಚ್ಚಾಗಿ ಎಕ್ಸ್ಪ್ಲೈನ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಅಂದ್ರೆ ಅವಳು ಯಾವ ತರ ಮಾಡ್ತಾ ಇದ್ಲು ಚಂದ್ರಕಾಂತಿ ಎನ್ನುವವಳು ಪದ್ಮಪುರಾಣದಲ್ಲಿ ಬರುವಂತಹದಂದ್ರೆ ಕಟ್ಟುನಿಟ್ಟಾಗಿ ಬ್ರಹ್ಮಚರ್ಯವನ್ನ ಪಾಲಿಸ್ತಾ ಇದ್ಲು ಅವಳು. ಆ ರೀತಿಯಾಗಿ ಅವಳು ಕೃಷ್ಣನನ್ನ ಬಿಟ್ಟು ಬೇರೆ ಯಾರನ್ನು ಪತಿಯನ್ನಾಗಿ ಸ್ವೀಕಾರ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಆಲೋಚನೆಯನ್ನು ಮಾಡ್ತಾ ಇರ್ಲಿಲ್ಲ ಅವ್ರ ಬಗ್ಗೆ ಅನ್ನುವಂಥದ್ದು. ಸೊ ಅಂತಹ ಒಂದು ದೃಢ ನಿಶ್ಚಯ ಪ್ರೇಮ ಭಕ್ತಿಯಲ್ಲಿ ಬರುವಂತಹದ್ದು. ಅದು ಅವಳು ಆಲ್ರೆಡಿ ಭಗವಂತನ ಜೊತೆಗೆ ತನ್ನ ಸಂಬಂಧವನ್ನ ಅವನ ಪತಿಯ ರೂಪದಲ್ಲಿ ಅವಳು ಸ್ಥಾಪಿಸಿದ್ಲು ಅನ್ನುವಂಥದ್ದು. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಓದ್ತೀರಾ? ಪ್ರಭುಜಿ, ನಾನು ಓದ್ಲಾ ಪ್ರಭುಜಿ? ಮಾತಾಜಿ ಓದಿ ಮಾತಾಜಿ. ಪ್ರಭುವಿನ ಅಸಾಧಾರಣ ಕರುಣೆ. ಭಕ್ತನು ದೈವೋನ್ಮಾದ ಭರಿತ ಪ್ರೇಮ ಭಾವದಲ್ಲಿ ಸದಾ ಭಗವಂತನ ಜೊತೆಯಲ್ಲಿರುವುದು ಕಂಡು ಬಂದರೆ ಅವನಿಗೆ ಆ ಸ್ಥಾನವನ್ನು ಸ್ವಯಂ ಪ್ರಭುವೇ ತನ್ನ ವಿಶೇಷ ಅವ್ಯಾಜ ಕರುಣೆಯ ಮೂಲಕ ನೀಡಿದ್ದಾನೆ ಎಂದು ನಾವು ಭಾವಿಸಬೇಕು. ಇಂತಹ ವಿಶೇಷ ಕರುಣೆಗೆ ಉದಾಹರಣೆಯೊಂದನ್ನು ಶ್ರೀಮದ್ ಭಾಗವತದ 11ನೇ ಸ್ಕಂದದ 12ನೇ ಅಧ್ಯಾಯದಲ್ಲಿ ಶ್ಲೋಕ 7 ನೀಡಲಾಗಿದೆ. ಅಲ್ಲಿನ ಸಂದರ್ಭದಲ್ಲಿ ಕೃಷ್ಣನು ಉದ್ಧವನನ್ನು ಕುರಿತು, ನನ್ನನ್ನು ಪಡೆಯಲು ಬೃಂದಾವನದ ಗೋಪಿಯರು ವೇದಾಧ್ಯಯನ ಮಾಡಲಿಲ್ಲ, ಪವಿತ್ರ ಯಾತ್ರಾ ಸ್ಥಳಗಳಿಗೆ ಹೋಗಲಿಲ್ಲ, ಯಾವುದೇ ನಿಯಂತ್ರಕ ತತ್ವವನ್ನು ಶ್ರದ್ಧಾಪೂರ್ವಕ ಪಾಲಿಸಲಿಲ್ಲ, ಯಾವುದೇ ಬಗೆಯ ತಪೋವೃತಗಳನ್ನು ಆಚರಿಸಲಿಲ್ಲ. ಗೋಪಿಯರು ಭಕ್ತಿ ಸೇವೆಯ ಅತ್ಯುಚ್ಚತ ಪಟ್ಟವನ್ನು ಮುಟ್ಟಿದ್ದು ನನ್ನ ಸಂಘವೊಂದರಿಂದಲೇ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. 1 ಸೆಕೆಂಡ್. ಇದು ತುಂಬಾ ಚಿಕ್ಕ ಇದು ಲೆಟರ್ಸ್ ಎಲ್ರು ಓದ್ಲಿ ಮಾತಾಜಿ. ಅದಕ್ಕೆ ನಾನು ಚಿಕ್ಕ ಪ್ಯಾರಾಗ್ರಾಫ್ಗೆ ಇದ್ ಮಾಡ್ತಾ ಇದ್ದೀನಿ. ಸೊ ಬಟ್ ಒಂದು ಪ್ಯಾರಾಗ್ರಾಫ್. ಪ್ರಭುಜಿ, ಅವ್ರ ಗೋಪಿಯರ್ಗೆ ಗುರುಗಳು ಇರ್ಲಿಲ್ವಾ ಪ್ರಭುಜಿ? ಬರೀ ಕೃಷ್ಣನ ಸಂಘ ಡೈರೆಕ್ಟ್ ನಾವ್ ಕೃಷ್ಣನ ಹತ್ರ ಹೋಗಕ್ ಆಗಲ್ಲ ಅಂತಾರಲ್ಲ. ಅದು ಯಾರು ಭಕ್ತಿ ಸೇವೆಯಲ್ಲಿ ಇರೋದಿಲ್ವೋ, ಆದ್ರೆ ಕೆಲವರಿಗೆ ಭಗವಂತನ ಆಶೀರ್ವಾದದಿಂದ, ಭಗವಂತನ ಅನುಗ್ರಹದಿಂದ ಕೆಲವರಿಗೆ ಅಂತಹ ಒಂದು ಅವಕಾಶವು ಕಲ್ಪನೆ ಆಗುತ್ತೆ. ಆದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದ್ರೆ, ಭಗವಂತ ಹೇಳ್ತಾ ಇದ್ದಾನೆ ಏನು, ಗೋಪಿಯರು. ಈಗ ನಮಗೆ ಕೃಷ್ಣಾವತಾರದಲ್ಲಿ ಗೋಪಿಯರು ಯಾರು? ಅವರೆಲ್ಲ ಋಷಿ ಮುನಿಗಳು. ಗೋಪಿಯರು ಯಾರು? ಹಿಂದಿನ ಜನ್ಮದಲ್ಲಿ ಅವರೆಲ್ಲ ಋಷಿ ಮುನಿಗಳು. ಇಲ್ಲಿ ಅವರು ಕೃಷ್ಣಾವತಾರದಲ್ಲಿ ಅವರು ಗೋಪಿಯರಾಗಿ ಬರ್ತಾರೆ. ಯಾಕೆ ಬರ್ತಾರೆ? ದಯವಿಟ್ಟು ಮ್ಯೂಟ್ ಅಲ್ಲಿರಿ ಕೆಲವರು. ಓಕೆ. ಸೊ ಆ ಗೋಪಿಯರೆಲ್ಲ ಯಾರು ಅಂದ್ರೆ, ಭಗವಂತನ ಕುರಿತಾಗಿ ಯಜ್ಞ ಯಾಗಾದಿಗಳನ್ನ ಮಾಡ್ಕೊಂಡು ಬಂದಂತ ಋಷಿ ಮುನಿಗಳು. ಅವರು ರಾಮಾವತಾರದಲ್ಲಿ ಹೇಳ್ತಾರೆ, ನಾವು ನಿನ್ನ ಅಂದ್ರೆ ಮಾಧುರ್ಯ ಪ್ರೇಮ ಮಾಡಬೇಕು ಅಂತ ಅವಕಾಶ ಅವರಿಗೆ ಏಕಪತ್ನಿ ರಸಸ್ಥ ರಾಮ ಇಲ್ಲ, ಹೀಗಾಗೋದಿಲ್ಲ ಅಂತ ಮೌನವಾಗಿರ್ತಾನೆ. ಆ ಮೌನದಿಂದ ಆಮೇಲೆ ಅವರಿಗೆ ಗೊತ್ತಾಗತ್ತೆ, ಓಕೆ ಇಲ್ಲ, ಕೃಷ್ಣಾವತಾರದಲ್ಲಿ ಭಗವಂತ ಸ್ವಯಂ ಅವತಾರ, ಕೃಷ್ಣಾವತಾರ. ಸೊ ಅವನು ಸ್ವಯಂ ಬರುವುದರಿಂದ ಭಗವಂತನಿಗೆ ಎಲ್ಲವೂ ದಿವ್ಯವೇ ಅಲ್ವಾ? ಸೊ ಇಲ್ಲಿ ಅವರು ಗೋಪಿಯರು, ಅವರು ಗೋಪಿಯರಾಗಿ ಬಂದಿರ್ತಾರೆ. ಈಗ ಅವರು ಅಂತಹ ಒಂದು ಭಾವ, ಏಕೆಂದ್ರೆ ಇಲ್ಲಿ ಹೇಳತ್ತೆ ಈ ಮಾಯಾದೇವಿ
ಯಾರು ಯಾವ ಭಾವದಲ್ಲಿ ಭಗವಂತನನ್ನ ಭಕ್ತರು ಯಾವ ಭಾವದಲ್ಲಿ ಅಥವಾ ಯಾವ ಇದರಲ್ಲಿ ಸಂಬಂಧದಲ್ಲಿ ಅವರು ಭಕ್ತಿಯನ್ನ ಮಾಡ್ಬೇಕನ್ಸತ್ತೋ ಅಂತಹ ಒಂದು ಭಾವವನ್ನ ಬಿಟ್ಟು ಬೇರೆ ಎಲ್ಲವನ್ನ ಮರೆಮಾಚದು. ಬೇರೆ ಅವರಿಗೆ ಅವನು ಭಗವಂತ ದೇವೋತ್ತಮ ಪರಮ ಪುರುಷ ಅನ್ನುವಂತಹದ್ದು ಸಹಿತ ಗೊತ್ತಿರೋದಿಲ್ಲ. ಆದ್ರೆ ಭಗವಂತನಲ್ಲಿ ಆ ಕೃಷ್ಣನಲ್ಲಿ ಅವಿರತವಾದಂತಹ ಪ್ರೇಮವನ್ನು ಅವ್ರಿಗೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡತ್ತೆ. ಸೊ ಈಗ ಯಶೋಧ ಮಾತೆಗೆ ವಾತ್ಸಲ್ಯ ಪ್ರೇಮ ನಂದ ಮಾತೆ, ಸೊ ಅಂತಹ ಅವರಿಗೂ ಸಹಿತ ಏನು ಅವನು ಕೃಷ್ಣ ಅನ್ನುವಂಥದ್ದಿಲ್ಲ, ಆದ್ರೆ ಆ ಭಾವ ಅಥವಾ ಆ ಪ್ರೇಮ ಅನ್ನುವಂತಹದ್ದು ಅವನ ಮೇಲೆ ಅತ್ಯಂತ ಶ್ರೇಷ್ಠವಾದಂತದ್ದಾಗಿರತ್ತೆ. ಓಕೆ ಮಾತಾಜಿ, ಅದಕ್ಕೆ ಹೇಳ್ತಾ ಇರುವಂತದ್ದು ಇಲ್ಲಿ ಏನಂದ್ರೆ ಆ ಒಂದು ಗೋಪಿಯರಾಗಿ ಅವರು ಅವತರಿಸಿದಾಗ ಅವ್ರೇನು ಮಾಡ್ತಾ ಇರ್ಲಿಲ್ಲ. ಅವ್ರೇನ್ ಮಾಡ್ತಾ ಇದ್ರು, ಬರೀ ಪ್ರೇಮ ಮಾತ್ರ ಮಾಡ್ತಾ ಇದ್ರು. ಅಂದ್ರೆ ಭಗವಂತನ ಕುರಿತಾಗಿ ಅವನ ಸೆಳೆತ. ಸೊ ಅವ್ರು ಯಾವುದೇ ರೀತಿಯಾದ ವೇದಾಧ್ಯಯನ, ಆದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದ್ದಾರೆ, ವೇದಾಧ್ಯಯನ ಮಾಡಿದ್ದಾರೆ ಅವರು. ಆ ಗೋಪಿಯರಾಗಿ ಆ ಜನ್ಮದಲ್ಲಿ ಅವ್ರು ಮಾಡ್ಲಿಲ್ಲ. ಇದೆಲ್ಲ ಆಗೋದದ್ ಯಾವಾಗ, ಸುಮ್ನೆ ಆಗಲ್ಲ. ನೀವು ಹೇಳ್ದಾಗೇನೆ ಗುರುವಿನ ಒಂದು ರೀತಿಯ ಇದು ಬರ್ಲೇಬೇಕು. ನಮ್ಮಂತವರಿಗೆ ದೈಹಿಕ ಪ್ರಪಂಚದಲ್ಲಿ ಇರುವವರಿಗಂತೂ ಗುರುವು ಬೇಕೇ ಬೇಕು. ಆವಾಗ ತಾನೇ ನಮ್ಗೆ ಇಂತಹ ಒಂದು ಮಾರ್ಗ ಸಿಕ್ಕಿರೋದು. ಇಲ್ಲಾಂದ್ರೆ ಈ ಮಾರ್ಗನ ಯಾರು ಹೇಳಲಿಕ್ಕೆ ಬರ್ತಾರೆ ನಮಗೆ? ಯಾರೋ ಒಬ್ರು ಹೇಳ್ಬೋದು, ಇಲ್ಲ ತಾನೇ ಗುರು ಅಂತ. ಅವನ ಕಳ್ಳನೋ ಸೊಳ್ಳನೋ ಏನಂತ ನಮ್ಗೆ ಗೊತ್ತಿದ್ಯಾ? ಎಷ್ಟೋ ಗುರುಗಳ ತರ ಬರ್ತಾರೆ, ಆದ್ರೆ ಏನ್ ಮಾಡ್ತಾರೆ, ಆದಷ್ಟು ಈ ಭಕ್ತರನ್ನ ತುಂಬಾ ಎಕ್ಸ್ಪ್ಲಾಯ್ಟ್ ಮಾಡ್ಕೊಂಡು ಸರಿಯಾದ ಇನ್ಫಾರ್ಮೇಶನ್ ತೋರಿಸ್ದೇನೆ ಆ ರೀತಿಯಾದಂತ ಕೆಲವರು ಇರ್ತಾರೆ. 4 ದಿವಸಕ್ಕೆ ಮಾಯ ಆಗ್ಬಿಡ್ತಾರೆ. ಆ ಗುರುಗಳು ಎಲ್ಲಿದ್ದಾರೆ ಅಂತಾನೆ ಗೊತ್ತಿರೋದಿಲ್ಲ ಯಾರಿಗೂ. ಸೊ ಅಂತಹದ್ದಲ್ಲ. ಸೊ ಆದ್ರಿಂದ ಒಂದು ಸರಿಯಾದ ಗುರುವಿನ ಮಾರ್ಗದರ್ಶನ ಮುಖ್ಯ. ಯಾರು ಪರಂಪರೆಯಲ್ಲಿ ಬಂದಿರುವಂತಹ ಗುರುಗಳು ಅವರ ಮಾರ್ಗದರ್ಶನ ಮುಖ್ಯವೇ ನಮಗೆ. ಅದರಿಂದ ಗೋಪಿಯರಿಗೂ ನಮಗೂ ನಾವು ಅಂದ್ರೆ ಈ ಐಹಿಕ ಕಂಡೀಷನ್ನಿಗೂ ಹೋಲಿಸ್ಕೊಳ್ಳೋದು ಐ ಥಿಂಕ್ ಹೋಲಿಸ್ಕೊಳ್ಬಾರ್ದು. ನಾವು ಆತರ ಆಲೋಚನೆ ಮಾಡಬಾರ್ದು. ಸೊ ಗೋಪಿಯರು ಯಾರು ಅನ್ನೋದ್ರ ಬಗ್ಗೆ ನಾವು ಹಿಂದೆ ಓದಿದ್ದೀವಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ ಪ್ರಭುಜಿ. ಆದ್ರಿಂದ ಆ ಗೋಪಿಯರು ಎಲ್ಲಿದ್ರು, ವ್ರಜದಲ್ಲಿ ಇರುವಾಗ ಅವ್ರು ಎಲ್ಲೂ ಹೋಗ್ಲಿಲ್ಲ. ಬರೀ ಕೃಷ್ಣನ ಕುರಿತಾಗಿ ಅವನನ್ನ ಏನೋ ಒಂಥರ ಆಕರ್ಷಣೆ, ಸೆಳೆತ ಅವರಿಗೆ. ಅವನನ್ನ ಪ್ರೇಮ ಭಾವದಲ್ಲಿ ಅವರಿಗೆ ಒಂಥರ ಆಕರ್ಷಣೆ, ಆತರ ಸೆಳೆತ. ಅದು ಒಂದನ್ನೇ ಆ ಇದರಲ್ಲಿ ಇರುವಂತಹದ್ದು. ಸೊ ಆ ರೀತಿಯಾಗಿ ಸೊ ಗೋಪಿಯರಿಗೆ ಅವ್ರ ಉದಾಹರಣೆಯನ್ನು ಅವನು ಭಗವಂತ ಹೇಳ್ತಾ ಇದ್ದಾನೆ ಉದ್ಧವನಿಗೆ. ಶ್ರೀಮದ್ ಭಾಗವತಮಲ್ಲಿ ಏನ್ ಹೇಳ್ತಾ ಇದ್ದಾನೆ, ಅವರು ಯಾವುದಕ್ಕೆ ಅವರ ಈ ಬಗೆಯ ತಪೋವ್ರತಗಳನ್ನು ಆಚರಿಸಲಿಲ್ಲ. ಗೋಪಿಯರ ಭಕ್ತಿ ಸೇವೆಯ ಅತ್ಯುಚ್ಚ ಮಟ್ಟವನ್ನು ಮುಟ್ಟಿದ್ದು ನನ್ನ ಸಂಘ ಒಂದರಿಂದಲೇ. ಯಾಕೆಂದ್ರೆ ಅದು ಭಗವಂತನ ಸಂಘ. ಅವರು ಅದನ್ನ ಬಯಸಿದ್ರು, ಅದು ಸಿಕ್ಕಿದೆ. ಯಾಕೆಂದ್ರೆ ಅವರು ಹಿಂದೆ ಭಕ್ತಿ ಸತ್ವದ ನಿಯಂತ್ರಕ ತತ್ವಗಳನ್ನು ಅನುಸರಿಸಿ ತಮ್ಮನ್ನ ತಾವು ಅಷ್ಟು ಮೇಲಕ್ಕೆ ತಗೊಂಡು ಬಂದಿದ್ದಾರೆ. ಆಮೇಲೆ ಭಗವಂತನ ಸಂಘವನ್ನ ಬಯಸಿದ್ದಾರೆ, ಅದರಿಂದ ಅದು ಸಿಕ್ಕಿದೆ. ಹರೇ ಕೃಷ್ಣ. ಕಮಲಾ ಎಸ್ ಭಟ್ ಮಾತಾಜಿ ಓದಿ, ಆಮೇಲೆ ಪದ್ಮಿನಿ ಮಾತಾಜಿ ನೆಕ್ಸ್ಟ್. ಓದ್ತೀರಾ ಮಾತಾಜಿ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಓದ್ತೀನಿ, ಸಾರಿ. ಪದ್ಮಪುರಾಣದ ಚಂದ್ರಕಾಂತಿಯ ವೃತ್ತದಿಂದಲೂ ಶ್ರೀಮದ್ ಭಾಗವತದ ಗೋಪಿಯರ ಉದಾಹರಣೆಯಿಂದಲೂ ತಿಳಿದು ಬರುವುದು ಇಷ್ಟು. ಸದಾ ಕೃಷ್ಣನನ್ನು ಸ್ಮರಿಸುವ ಮತ್ತು ಅವನ ನಾಮಮಹಿಮೆಗಳನ್ನು ದೈವೋನ್ಮಾದದ ಪ್ರೇಮದಿಂದ ಹಾಡಿ ಹೊಗಳುವ ಭಕ್ತನು ಅವನ ಸ್ಥಾನ ಗಳಿಸುತ್ತಾನೆ. ಇದನ್ನು ಶ್ರೀಮದ್ ಭಾಗವತ ಸ್ಥಾನ ಯಾವುದೇ ಇರಲಿ, ಅವನ ಸ್ಥಾನ ಯಾವುದೇ ಇರಲಿ, ಅಪ್ಪಟ ದೈವ ಪ್ರೇಮದ ಅತ್ಯುಚ್ಚ ನೆಲೆಯನ್ನು ಕೃಷ್ಣನ ವಿಶೇಷಾನುಗ್ರಹದಿಂದ ಗಳಿಸುತ್ತಾನೆ. ಇದನ್ನು ಶ್ರೀಮದ್ ಭಾಗವತವು ಈ ಮಾತುಗಳಲ್ಲಿ ದೃಢಪಡಿಸುತ್ತದೆ. ವ್ಯಕ್ತಿಯೊಬ್ಬನು ಪರಮ ಪ್ರಭುವಾದ ಹರಿಯನ್ನು ಪೂಜಿಸಿದರೆ, ಉತ್ಕಟವಾಗಿ ಪ್ರೀತಿಸಿದರೆ ಹಾಗೂ ಅವನಲ್ಲಿ ಪ್ರೇಮ ಭಾವವನ್ನು ತೋರಿದರೆ ಅಂತಹವನನ್ನು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಸಕಲ ವ್ರತಗಳನ್ನು ಯಜ್ಞ ಯಾಗಾದಿಗಳನ್ನು ಇದೇ ಬಗೆಯ ಇತರ ಆಚರಣೆಗಳನ್ನು ಪೂರೈಸಿದ್ದಾನೆಂದು ತಿಳಿಯಬೇಕು. ಆದರೆ ಎಲ್ಲಾ ಬಗೆಯ ತಪಸ್ಥೈಶ್ವರ್ಯಗಳನ್ನು ಯಜ್ಞಯಾಗಾದಿ ವ್ರತಗಳನ್ನು ಯೋಗಾಭ್ಯಾಸವನ್ನು ಪೂರೈಸಿದ ಮೇಲೆಯೂ ವ್ಯಕ್ತಿಯು ಹರಿಪ್ರೇಮವನ್ನು ಬೆಳೆಸಿಕೊಳ್ಳದಿದ್ದರೆ ಅಂತಹವನ ಎಲ್ಲಾ
ಕಾರ್ಯಗಳು ವ್ಯರ್ಥ ಕಾಲಹರಣವೆಂದು ತಿಳಿಯಬೇಕು. ವ್ಯಕ್ತಿಯು ಬಾಹ್ಯಾಂತರವಾಗಿ ಸದಾ ಕೃಷ್ಣನನ್ನೇ ಕಾಣುತ್ತಿದ್ದರೆ ಅಂತಹವನು ತಪೋವ್ರತಗಳಿಂದ ಆದಿಯಾಗಿ ಆತ್ಮಸಾಕ್ಷಾರದ ಸಕಲ ಪ್ರಕ್ರಿಯೆಗಳನ್ನು ದಾಟಿ ಮುಂದೆ ಹೋಗಿದ್ದಾನೆಂದು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಯಜ್ಞ ಯಾಗ ತಪಸ್ಸುಗಳನ್ನು ಮಾಡಿದ ಬಳಿಕವೂ ಬಾಹ್ಯಾಂತರವಾಗಿ ಕೃಷ್ಣನನ್ನು ಕಾಣದಿದ್ದಲ್ಲಿ ಅವನ ಆಚರಣೆಗಳೆಲ್ಲವೂ ವ್ಯರ್ಥವೆಂದು ಬಗೆಯಬೇಕು. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ನೋಡಿ ಮಾತಾಜಿ, ಈಗ ನೀವು ಕೇಳಿದ್ರಲ್ಲ ಅವರು ಯಾಕೆ ಗೋಪಿಯರ ಬಗ್ಗೆ, ಇದರಲ್ಲಿ ಕರೆಕ್ಟ್ ಆಗಿ ಅವ್ರು ಹೇಳ್ತಾರೆ, ನಾವು ಅರ್ಥೈಸ್ಕೊಳ್ಬೇಕು ಅವರೆಲ್ಲವನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ಅರ್ಥೈಸ್ಕೊಳ್ಬೇಕು ಇಲ್ಲಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರು ಡೆಫಿನೆಟ್ಲಿ ಆ ರೀತಿಯಾಗಿ ಭಗವಂತನ ಅನುಗ್ರಹದಿಂದ ಆ ಒಂದು ಸಂಪರ್ಕವನ್ನ, ಭಗವಂತನ ಜೊತೆಗೆ ಸಂಬಂಧವನ್ನ ಅವರು ಪಡೆದಿರ್ತಾರೆ. ಭಗವಂತನ ಅನುಗ್ರಹ ಇಲ್ಲದೆ ಅದು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ, ಅಂದ್ರೆ ಆ ಲೆವೆಲ್ಗೆ ಅವರು ಬಂದಿರ್ತಾರೆ, ಅಂತಹ ಒಂದು ಲೆವೆಲ್ ಅಲ್ಲಿ ಇದ್ದಾರೆ. ಈಗ ಏನ್ ಬೇಕಿದೆ, ನಾವು ದೇವ್ರು 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 ಅಂತ ಪೂಜೆ ಮಾಡ್ತೀವಿ. ಈಗ ದೇವ್ರು ನಮ್ಮ ಎದುರುಗಡೆ ಇದ್ದಾನೆ, ನಾವು ದೇವರನ್ನ ಯಾವುದೋ ಒಂದು ಸಖನಾಗೋ ಅಥವಾ ಅವನನ್ನ ಪತಿಯಾಗೋ ಆ ರೀತಿಯಾಗಿ ಯಾವ್ದಾದ್ರು ಒಂದು ರೀತಿಯಲ್ಲಿ ನಾವು ಅಂತಹ ಒಂದು ಇದನ್ನ ಮಾಡ್ಕೊಂಡ್ರೆ, ಸಂಬಂಧದಲ್ಲಿ ನಾವು ಇದ್ರೆ, ಅಥವಾ ಅವನ ಗೆಳೆಯರಾಗೋ ಯಾವ್ದಾದ್ರು ಒಂದು ರೀತಿಯಲ್ಲಿ ಅಲ್ವಾ, ಅವನ ಸೇವಕರಾಗೋ, ಆ ರೀತಿಯಲ್ಲಿ ನಾವು ಇರುವಂತಹ ಒಂದು ಅಂದ್ರೆ ಅಂತ ಅವಕಾಶ ನಮಗೆ ಸಿಕ್ಕಿದ್ರೆ ಏನಾಗ್ಬಹುದು ಹೇಳಿ. ಹಾಗೆ ಅದು ಅಂತ ಸಿಕ್ಕಿದೆ, ಯಾರಿಗೆ ಗೋಪಿಯರಿಗೆ ಸಿಕ್ಕಿದೆ. ಅಥವಾ ಚಂದ್ರಕಾಂತಿ, ಅವಳ ಬಗ್ಗೆ ಹೇಳ್ತಾರೆ ಹೇಗೆ ಪದ್ಮಪುರಾಣದಲ್ಲಿ ಬರುವಂತಹದವಳು, ಇಡೀ ಭಗವಂತನ ಕುರಿತಾಗಿ ಹೇಗೆ ಅವಳು ಅವನನ್ನ ಪತಿಯಾಗಿ ಸ್ವೀಕಾರ ಮಾಡುವಂತಹದ್ದು. ಸೊ ಆ ರೀತಿಯಾಗಿ ಅವರು ಅವರ ಅಂತಹವನನ್ನು ಆತ್ಮ ಸಾಕ್ಷಾತ್ಕಾರಕ್ಕಾಗಲಿ ಸಕಲ ತಪೋವ್ರತಗಳನ್ನು ಯಜ್ಞ ಯಾಗಾದಿಗಳನ್ನು ಇದೇ ಬಗ್ಗೆ ಇತರ ಚಟುವಟಿಕೆಗಳನ್ನು ಪೂರೈಸಿದ್ದಾನೆಂದು ನಾವು ತಿಳಿಯಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಸೊ ಇದನ್ನ ಅವರು ಆಲ್ರೆಡಿ ಮಾಡಿದ್ದಾರೆ, ಅಂತಹ ಒಂದು ಪುಣ್ಯವನ್ನ ಅವರು ಗಳಿಸಿದ್ದಾರೆ, ಅಂತಹ ಒಂದು ಭಕ್ತಿಯನ್ನ ಅವರು ಗಳಿಸಿದ್ದಾರೆ, ಪಡೆದಿದ್ದಾರೆ ಅನ್ನುವಂಥ ನಾವಿಲ್ಲಿ ತಿಳ್ಕೊಳ್ಬೇಕು. ಆದ್ದರಿಂದ ಯಾರೇ ಆಗ್ಲಿ ಎಲ್ಲವನ್ನ ಮಾಡ್ಬಿಟ್ಟು ಹರಿಪ್ರೇಮವನ್ನ ಬೆಳೆಸ್ಕೊಳ್ಳದೆ ಇದ್ರೆ ಬೆಳೆಸ್ಬೇಕು, ಅದನ್ನ ಬೆಳೆಸ್ಕೊಳ್ಬೇಕು. ಅದನ್ನ ಮಾಡ್ಲಿಲ್ಲ ಅಂದ್ರೆ, ಯಾಕೆಂದ್ರೆ ಸರ್ವ ಎಲ್ಲದರ ಕಾರಣ ಅವನು, ಕಾರಣಗಳ ಕಾರಣ ಅವನು, ಮತ್ತೆ ಎಲ್ಲ ಯಜ್ಞದ ಭೋಕ್ತಾರ ಅವನು. ನಾವ್ ಏನೇ ಮಾಡಿದ್ರು ಅದು ಅವನಿಗೆ ಸೇರ್ಬೇಕಾದದ್ದು. ಅಂತಾದ್ರಲ್ಲಿ ನಾವು ಹರಿಪ್ರೇಮವನ್ನ ಬೆಳೆಸ್ಕೊಳ್ಳಿಲ್ಲ ಅಂದ್ರೆ, ಹರಿಭಕ್ತಿಯನ್ನ ಬೆಳೆಸ್ಕೊಳ್ಳಿಲ್ಲ ಅಂದ್ರೆ ನಾವು ಏನೇ ಮಾಡಿ ಅದರಿಂದ ಏನು ಪ್ರಯೋಜನ ಇದೆ? ಎಲ್ಲ ನಮ್ಮ ಶಾಸ್ತ್ರಗಳು ಹೇಳುತ್ತೆ, ನಾವು ಅರ್ಥ ಮಾಡ್ಕೊಳ್ಳುವಂತಹದ್ದು ಆ ಜ್ಞಾನ ಸಂಪಾದನೆಯನ್ನ ಮಾಡಿಕೊಂಡು ನಾವು ಅವನಲ್ಲಿ ಒಂದು ರೀತಿಯಾದಂಥ ಭಕ್ತಿಯನ್ನ ಬೆಳೆಸ್ಕೊಂಡು ಹೋಗುವಂತಹದ್ದು. ಸೊ ಅದರಿಂದ ವ್ಯಕ್ತಿಯು ಬಾಹ್ಯಾಂತರವಾಗಿ ಸದಾ ಕೃಷ್ಣನನ್ನೇ ಕಾಣುತ್ತಿದ್ದರೆ ಅಂತವನು ತಪೋವೃತಗಳಾದಿಯಾಗಿ ಆತ್ಮ ಸಾಕ್ಷಾತ್ಕಾರದ ಸಕಲ ಪ್ರಕ್ರಿಯೆಯನ್ನು ದಾಟಿ ಮುಂದೆ ಹೋಗಿದ್ದಾನೆಂದು ಅರ್ಥ ಮಾಡಿಕೊಳ್ಳಬೇಕು. ಬಾಹ್ಯಾಂತರವಾಗಿ ಅವನ ಆತರ ಹರಿಯನ್ನ ಕಾಣ್ತಾ ಇದ್ರೆ ಅವನು ಇದೆಲ್ಲವನ್ನ ದಾಟಿ ಬಂದಿದ್ದಾನೆ ಅಂತ ತಿಳ್ಕೊಬೇಕು. ನೀವು ಹೇಳ್ದಂಗೆ ಗುರುಗಳ ಮಾರ್ಗದರ್ಶನ ಅಂತ ಕೇಳಿದ್ರೆ ಅವರು ಅದನ್ನೆಲ್ಲ ದಾಟಿ ಹೋಗಿರುವವರು ಆಲ್ರೆಡಿ. ಹರೇ ಕೃಷ್ಣ. ಪದ್ಮಿನಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಓದ್ಲಾ? ಓದಿ. ಭಗವಂತನ ವಿಶೇಷ ಕರುಣೆಯ ಫಲವೆಂದು ಹೇಳಲಾಗಿರುವ ಸ್ವಯಂ ಸ್ಫೂರ್ತಿಯ ಕೃಷ್ಣ ಪ್ರೇಮವನ್ನು 2 ವರ್ಗಗಳಾಗಿ ವಿಂಗಡಿಸಬಹುದು. ಪ್ರಭುವಿನ ಮಹಿಮೆಯಲ್ಲಿಡುವ ಅಗಾಧ ಗೌರವ ಒಂದು, ಇನ್ನೊಂದೆಂದರೆ ಯಾವ ಲಾಭದ ಆಸೆಯೂ ಇಲ್ಲದೆ ಕೃಷ್ಣನಿಂದ ಆಕರ್ಷಿತನಾಗುವುದು. ಪರಮ ಪ್ರಭುವಿನ ಮಹತಿಯಲ್ಲಿಡುವ ಅಗಾಧ ಗೌರವದಿಂದ ವ್ಯಕ್ತಿಯು ಅಸಾಧಾರಣ ಪ್ರೀತಿಯನ್ನು ಅವ್ಯಾಹತ ಪ್ರೇಮವನ್ನು ಬೆಳೆಸಿಕೊಂಡರೆ ಅಂತ ವ್ಯಕ್ತಿಯೇ ವೈಷ್ಣವರ ಮುಕ್ತಿ ಸೋಪಾನಗಳೆಂದು ಹೇಳಲಾದ ಪ್ರಭುವಿನಂತಹದೇ ದೇಹ ಲಕ್ಷಣಗಳು, ಪ್ರಭುವಿಗಿರುವಷ್ಟೇ ಸಂಪತ್ತು, ಪ್ರಭುವಿಗಿರುವ ಗ್ರಹ ಲೋಕವಾಸ ಮತ್ತು ಸದಾ ಪ್ರಭು ಸಂಪರ್ಕ, ಈ 4 ಗಳಿಸುವುದು ನಿಶ್ಚಯವೆಂದು ನಾರದ ಪಂಚರಾತ್ರದಲ್ಲಿ ಹೇಳಿದೆ. ಭಗವಂತನ ಪ್ರಭೆಯಲ್ಲಿ ಲೀನವಾಗುವ ಏಕೈಕ್ಯ ಗುರಿಯುಳ್ಳ ಮಾಯಾವಾದಿಗಳು ಬಯಸುವ ಮುಕ್ತಿಯು, ವೈಷ್ಣವರ ಮುಕ್ತಿಯು ಸಂಪೂರ್ಣವಾಗಿ ಬೇರೆ ಬೇರೆ ನೆಲೆಯವು. ತುಂಬಾ ಮುಖ್ಯ. ಇಲ್ಲಿ ಒಂದು ರೀತಿಯಾಗಿ ಹೇಗೆ ಕೆಲವರು ಅಂತಹ ಒಂದು ಅವಕಾಶವನ್ನ ಪಡೀತಾರೆ. ಇಲ್ಲಿ ಕೃಷ್ಣ ಪ್ರೇಮವನ್ನ ಮುಖ್ಯವಾಗಿ 2 ರೀತಿಯಲ್ಲಿ ಅವರು ಹೇಳ್ತಾರೆ. ಒಂದು ಪ್ರಭುವಿನ
ಮಹಿಮೆಯಲ್ಲಿಡುವ ಅಗಾಧ ಗೌರವ ಅಲ್ವಾ. ಒಂದು ಅವನ ಮಹಿಮೆಯನ್ನ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ ಯಾರು. ಓಕೆ, ಅವನ ಮಹಿಮೆಯಲ್ಲಿಡುವಂತಹ ಅಗಾಧವಾದಂತಹ ಒಂದು ಗೌರವ ಅಂದ್ರೆ ಗೌರವ ಮತ್ತೆ ಭಕ್ತಿ ಶ್ರದ್ಧೆ ಎಲ್ಲವೂ. ಇನ್ನೊಂದು ಯಾವ ಲಾಭದ ಆಸೆ ಇಲ್ಲದೆ ಕೃಷ್ಣನಿಂದ ಆಕರ್ಷಿತನಾಗುವುದು. ನಮ್ಗೇನು ಬೇಡ, ಬಟ್ ಭಗವಂತನ ಜೊತೆಗೆ ಆಕರ್ಷಿತನಾಗುವಂತಹದ್ದು. ಇದು ಎರಡು ರೀತಿಯಾಗುವಂತಹದ್ದು. ಏನು ವಿಶೇಷ ಕರುಣೆಯ ಫಲವೆಂದು ಹೇಳಲಾದ ಸ್ವಯಂ ಸ್ಫೂರ್ತಿಯ ಕೃಷ್ಣ ಪ್ರೇಮವನ್ನ, ಸ್ವಯಂ ಸ್ಫೂರ್ತಿಯಾಗಿ ಭಗವಂತನ ಪ್ರೇಮವನ್ನ ಮಾಡುವಂತಹದ್ದು ಇಲ್ಲಿ. ಆದ್ರಿಂದ ಅಂದ್ರೆ ಅಸಾಧಾರಣ ಪ್ರೀತಿಯನ್ನು ಅವ್ಯಾಹತ ಪ್ರೇಮವನ್ನು ಬಳಸಿಕೊಂಡ್ರೆ, ಯಾವುದು ಸ್ವಯಂ ಪ್ರೇರಿತವಾಗಿ ಪರಮ ಪ್ರಭುವಿನಲ್ಲಿ ಅವನ ಮಹತಿ ಅಂದ್ರೆ ಅವನ ಏನು ಅವನ ಬಗ್ಗೆ ಹೇಳುವಂತಹ ಅವನ ವೈಭವದ ಬಗ್ಗೆ, ಅದರ ಬಗ್ಗೆ ಅಗಾಧ ಗೌರವದಿಂದ ವ್ಯಕ್ತಿ ಅಸಾಧಾರಣ ಪ್ರೀತಿಯನ್ನು ಅವ್ಯಾಹತ ಪ್ರೇಮವನ್ನ ಬೆಳೆಸಿಕೊಂಡ್ರೆ ಅಂಥವ್ರಿಗೆ ಏನಾಗತ್ತೆ, ಅವ್ರಿಗೆ ನೋಡಿ ಭಗವಂತನ 4 ಗುಣಗಳು ಸಿಗತ್ತೆ. ಅವರು ಭಗವಂತನ ರೀತಿಯಾದಂತಹ ಶರೀರ ಪಡಿತಾರಂತೆ, ದೇಹ ಲಕ್ಷಣಗಳು. ಭಗವಂತನ ಹತ್ರ ಎಷ್ಟು ಸಂಪತ್ತಿದೆ ಅಷ್ಟು ಸಂಪತ್ತು ಅವರ ಹತ್ರನೂ ಇರುತ್ತೆ ಅಂತ. ಪ್ರಭು ಇರುವ ಯಾವ ಗ್ರಹ, ವೈಕುಂಠ ಲೋಕದಲ್ಲಿ ಅಥವಾ ಎಲ್ಲ ಅವನಿರ್ತಾನೆ ಅಂತಹ ಒಂದು ಗ್ರಹದಲ್ಲಿ ವಾಸ, ಯಾವಾಗಲೂ ಭಗವಂತನ ಸಂಪರ್ಕದಲ್ಲಿ ಇರುವಂತಹದ್ದು. ಇದನ್ನ ಅವರು ಗಳಿಸಬಹುದು ಅಂತ ನಾರದ ಪಂಚರಾತ್ರ ಅನ್ನುವಂತಹ ಗ್ರಂಥದಲ್ಲಿ ಅದರ ಬಗ್ಗೆ ಹೇಳಿದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅದರಿಂದ ಭಗವಂತನ ಪ್ರಭೆಯಲ್ಲಿ ಲೀನವಾಗುವ ಏಕೈಕ ಗುರಿಯುಳ್ಳ ಕೆಲವು ಮಾಯವಾದಿಗಳು ಅಂದ್ರೆ ಅವರಿಗೆ ತಾನು ಒಂದಾಗಬೇಕು ಅನ್ನುವಂತಹದ್ದು. ಇಲ್ಲಿ ನಾವು ಒಂದಾಗುವಂತಹದ್ದಿಲ್ಲ. ನಾವು ಇಲ್ಲಿ ಕೇಳುವಂತಹದ್ದೇನು, ನಿಜವಾಗಿ ಯಾರು ಭಗವಂತನಲ್ಲಿ ಶುದ್ಧ ಭಕ್ತಿಯನ್ನ ಮಾಡ್ತಾನೋ ಅವನು ಭಗವಂತನ ಜೊತೆಗೆ ಯಾವುದಾದ್ರೂ ಒಂದು ರೀತಿಯಾದಂತಹ ಸಂಬಂಧವನ್ನ ಸ್ಥಾಪಿಸಬೇಕು. ಭಗವಂತನ ಜೊತೆಗೆ ಒಂದಾಗುವುದಲ್ಲ. ಅವನ ಜೊತೆಗೆ ಒಂದಾಗೋದಂದ್ರೆ ಏನಾಗ್ತಾರೆ, ಅವ್ರು ಏನ್ ಮಾಡ್ತಾರೆ, ಅಂಥವ್ರು ಭಗವಂತನನ್ನ ನಿರಾಕಾರ ರೂಪ ಅಂತ ಭಾವಿಸ್ತಾರೆ. ಆದ್ರಿಂದ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಹೋಗಿ ಆ ಬ್ರಹ್ಮೈಕ್ಯವಾಗಬೇಕು ಅಂತ ಅವರ ಇಚ್ಛೆ ಅಷ್ಟೇ ಇರುತ್ತೆ, ಅಲ್ಲಿ ತನಕ ಹೋಗೋದು ಅಂತ. ಆದ್ರೆ ಆ ಬ್ರಹ್ಮೈಕ್ಯರಾಗಿಯೂ ಅಂದ್ರೆ ಎಲ್ಲಿ ಬ್ರಹ್ಮನ್ ಹಂತಕ್ಕೆ ಹೋಗಿಯೂ ಅಲ್ಲಿಂದ ಮುಂದೆ ಹೋಗ್ಬೇಕಂದ್ರೆ, ಮುಂದೆ ವೈಕುಂಠದ ದ್ವಾರ ಎಂಟ್ರಿ ಆಗ್ಬೇಕಂದ್ರೆ, ಹೀಗೆ ನಾವು ಈಶೋಪನಿಷತ್ನಲ್ಲಿ ಹೇಳಿದ್ವಲ್ಲ, ಯಾಕೆ ನಾವು ಇತರ ದೇವತೆಗಳನ್ನ ಪೂಜಿಸ್ತೇವೆ. ಭಗವಂತ ಹೇಳ್ತಾನಲ್ಲ, ಈಗ ಎಲ್ಲೂ ಹೊರಗಡೆ ಐಹಿಕ ಪ್ರಪಂಚದಲ್ಲಿ ಈ ಸುಳ್ಳು ಭ್ರಮೆಯ ಲೋಕದಲ್ಲಿ ನಾವು ನಮ್ಮನ್ನ ತೇಲಾಡಿಸ್ಕೊಂಡಿರೋದಕ್ಕಿಂತ ಭಗವಂತನ ಲೋಕದ ಒಳಗಡೆ ಎಂಟ್ರಿ ಮಾಡಿದರೆ ಸಾಕು ಅಂತ. ಅಲ್ಲಿಂದ ಅದಕ್ಕಾಗಿ ಇತರ ದೇವತೆಗಳನ್ನ ಪೂಜಿಸುವುದು ಉದಾಹರಣೆಯನ್ನು ಕೊಟ್ಟಿದ್ದಾರೆ, ಈಶೋಪನಿಷತ್ನಲ್ಲಿ ಹೇಳುತ್ತೆ. ಸೊ ಅಲ್ಲಿಂದ ಏನಾಗತ್ತೆ, ಆ ಒಂದು ರೀತಿಯಾಗಿ ನಾವು ದೇವಿಯ ಆರಾಧನೆಯೋ ಕೃಷ್ಣನ ಅಥವಾ ಇದು ಈ ಶಿವನ ಆರಾಧನೆ ಇದು ಮಾಡ್ಕೊಂಡು ಏನ್ ಮಾಡ್ಬೋದು, ಅವರು ನಮ್ಮನ್ನ ಭಗವಂತನ ಕಡೆಗೆ ಹೋಗೋದಕ್ಕೆ ಮಾರ್ಗದರ್ಶನವನ್ನ ಮಾಡ್ತಾರೆ. ಅಂದ್ರೆ ನಿಜವಾಗಿ ಭಕ್ತಿಯನ್ನ ಮಾಡಿ ಭಗವಂತನಲ್ಲಿ ನಾವು ಮೋಕ್ಷಕ್ಕೆ ಅಥವಾ ನಮ್ಗೇನು ಭಗವಂತನ ಜೊತೆ ಇದ್ ಮಾಡ್ಬೇಕು ಅಂತಹ ಒಂದು ಭಕ್ತಿಯನ್ನ ಮಾಡ್ಲಿಕ್ಕೆ ಅವರು ಅವಕಾಶ ಮಾಡಿಕೊಡ್ತಾರೆ. ಸೊ ಅದು ಮುಖ್ಯ ಅಂತ. ಅದೇ ರೀತಿಯಾಗಿ ಬ್ರಹ್ಮನ್ ಹಂತಕ್ಕೆ ಹೋಗ್ಲೇಬೇಕು. ಆದ್ರೆ ಬ್ರಹ್ಮನ್ ಹಂತಕ್ಕೆ ಹೋದ್ರೆ ಅದೇ ಎಲ್ಲ ಅಲ್ಲ. ಕೆಲವರು ನಿರಾಕಾರವಾದಿಗಳು ಅಷ್ಟೇ ಹೋದ್ರೆ ಸಾಕು, ನಾನಲ್ಲಿ ಲೀನವಾಗ್ತೇನೆ, ಒಂದಾಗ್ತೇನೆ ಅನ್ನುವಂತ ಒಂದು ಭಾವನೆ ಇಟ್ಕೊಂಡಿರ್ತಾರೆ. ಸೊ ಅದು ಮುಕ್ತಿ, ನಿಜವಾದ ಮುಕ್ತಿ ಅಲ್ಲ. ಅದು ಒಂದು ಏನ್ ಹೇಳ್ತಾರೆ, ಅದು ಒಂದು ಭಾಗಶಃ ಮುಕ್ತಿ ಅನ್ನುವಂಥದ್ದು. ನಿಜವಾದ ಮುಕ್ತಿ ಅನ್ನುವಂಥದ್ದು ನಾವೇನ್ ತಿಳ್ಕೊಬೇಕಂದ್ರೆ ವೈಕುಂಠವನ್ನ ಎಂಟ್ರಿ ಮಾಡಿ ವೈಕುಂಠದಲ್ಲಿ ಹೋಗಿ ಭಗವಂತನ ಚರಣ ಕಮಲಾರವಿಂದ, ನಾವು ಹೇಳಿದಾರಲ್ಲ ಹೀಗೆ ಗಣೇಶನನ್ನ ಸಹಿತ ಪ್ರಾರ್ಥಿಸ್ಬೇಕು, ಅವನು ವಿಘ್ನನಾಶಕ, ಅವನ ಹತ್ರ ನಾವು ಕೇಳ್ಕೊಳ್ಬೇಕು, ನನಗೆ ಅಂತಹ ಒಂದು ಹರಿಭಕ್ತಿಯನ್ನ ಮಾಡ್ಲಿಕ್ಕೆ ಇರುವಂತಹ ವಿಘ್ನಗಳನ್ನ ನೀನು ತೊಡೆದು ಹಾಕು ಅಂತ ನಾವು ಅವನ ಹತ್ರ ಬೇಡ್ಕೊಳ್ಳುವಂತಹದ್ದು. ಸೊ ಆ ರೀತಿಯಾಗಿ ನಾವು ಹರಿಭಕ್ತಿಯನ್ನ ಮಾಡಬೇಕು ಅನ್ನುವಂತಹದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಅದು ಮುಖ್ಯವಾದದ್ದು. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಓದ್ತೀರಾ? ಓದ್ತೀನಿ ಪ್ರಭುಜಿ. ಹಾ ಮಾತಾಜಿ, ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವೈಯಕ್ತಿಕ ಲಾಭದ ಆಸೆ ಅಲ್ಲಿಂದ ಅಲ್ವಾ ಪ್ರಭುಜಿ? ಹೌದೌದು. ವೈಯಕ್ತಿಕ ಲಾಭದ ಆಸೆ ಇಟ್ಟುಕೊಳ್ಳದೆ ಮಾಡಿದ್ದು ಶುದ್ಧ ಹಾಗೂ ಅಪ್ಪಟ ಭಕ್ತಿ ಸೇವೆ ಎಂದು ನಾರದ ಪಂಚರಾತ್ರದಲ್ಲಿ ಹೇಳಿದೆ. ಭಕ್ತನು ಸತತವಾಗಿ ಕೃಷ್ಣ ಪ್ರೇಮದ ನೆಲೆಯಲ್ಲಿದ್ದು ತನ್ನ ಮನಸ್ಸನ್ನು ಅವನಲ್ಲೇ ನೆಟ್ಟಿದ್ದರೆ ಆ ಭಕ್ತಿ ಭಾವವು ಭಗವಂತನ ಗಮನವನ್ನು ತನ್ನಂತ ಸೆಳೆದುಕೊಳ್ಳುವ ಏಕೈಕ ಮಾರ್ಗವಾಗುತ್ತದೆ.
ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ಯಾವ ವೈಷ್ಣವನು ಅವಿರತವಾಗಿ ಕೃಷ್ಣನನ್ನು ಸ್ಮರಿಸುತ್ತಿರುತ್ತಾನೋ ಅವನು ಶುದ್ಧ ವೈಷ್ಣವ. ನೆಕ್ಸ್ಟ್ ಪೇರ ಓದ್ಲ ಪ್ರಭುಜಿ. 1 ಸೆಕೆಂಡ್. ಪ್ರಭುಜಿ. ಸೊ ಇದು ಮುಖ್ಯ ಅರ್ಥ ಮಾಡ್ಕೊಳ್ಳಿಕ್ಕೆ. ಯಾರು ಕಂಟಿನ್ಯೂಸ್ ಆಗಿ ಅಂದ್ರೆ ಕೃಷ್ಣನ ಸ್ಮರಣೆಯನ್ನ ಮಾಡ್ತಾರೋ, ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೋ, ಯಾರು ಹರೇ ಕೃಷ್ಣ ಮಹಾಮಂತ್ರವನ್ನ ಹೆಚ್ಚು ಜಪಿಸ್ತಾರೋ ಅವರು ಅವಿರತವಾಗಿ ಅಂದ್ರೆ ಯಾವಾಗಲೂ ಅವನು ಶುದ್ಧ ವೈಷ್ಣವ ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಓದ್ತೀರಾ? ಓದಿ ಮಾತಾಜಿ, ಓದಿ. ಸಾಮಾನ್ಯವಾಗಿ ಭಕ್ತಿ ಸೇವೆಯ ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಭಗವಂತನ ಅವ್ಯಾಜ ಅನುಗ್ರಹವನ್ನ ಗಳಿಸಿದಾತನು ಪ್ರಭುವಿನ ಪರಮ ಮಹತಿಯಿಂದ, ಪ್ರಭುವಿನ ಅಲೌಕಿಕ ಸೌಂದರ್ಯದಿಂದ ಮತ್ತು ಸ್ವಯಂ ಪ್ರೇರಣೆಯ ಭಕ್ತಿ ಸೇವೆಯಿಂದ ಆಕರ್ಷಿತನಾಗುತ್ತಾನೆ. ಇನ್ನು ಸ್ಪಷ್ಟವಾಗಿ ಹೇಳುವುದಾದರೆ ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನ ಪಾಲಿಸುವುದರ ಮೂಲಕ ವ್ಯಕ್ತಿಯು ಪ್ರಭುವಿನ ದಿವ್ಯ ಸೌಂದರ್ಯವನ್ನ ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಹುದು. ಹೇಗೆ ಆದರೂ ಇಂತಹ ಘನತೆವೆತ್ತ ಸ್ಥಾನಗಳು ಲಭ್ಯವಾಗುವುದು ಭಕ್ತನ ಮೇಲೆ ಭಗವಂತನ ವಿಶೇಷ ಕರುಣೆಯಿಂದಲೇ ಮಾತ್ರ. ಹರೇ ಕೃಷ್ಣ. ನಾವು ಭಕ್ತಿ ಸೇವೆಯನ್ನ ನಾವು ಮಾಡ್ಲೇಬೇಕು. ಭಗವಂತನನ್ನ ಆಕರ್ಷಣೆ ಮಾಡೋದು ಭಕ್ತಿಯಿಂದ ಮಾತ್ರ ಅಲ್ವಾ? ಅವನು ಹೇಳಿದ್ದಾನೆ ಭಕ್ತ್ಯಾತ್ ಅನನ್ಯ. ಅಂದ್ರೆ ಭಗವಂತನನ್ನ ಆಕರ್ಷಣೆ ಮಾಡ್ಬೇಕಂದ್ರೆ ಭಕ್ತಿ ಮಾತ್ರ, ಬೇರೆ ಯಾವುದೇ ರೀತಿಯಾಗಿ ಅವನಿಗೆ ನಾವು ಏನ್ ಹೇಳ್ತೇವೆ, ಲಂಚ ಕೊಡೋದು, ಅವನಿಗೆ ಕೊಟ್ಟಿ ನಾವು ಭಗವಂತನನ್ನ ನಮ್ಮ ಹತ್ರ ಆಕರ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಶುದ್ಧ ಭಕ್ತಿ ಒಂದೇ ಭಗವಂತನನ್ನ ನಾವು, ಅಂತಹ ಒಂದು ಶುದ್ಧ ಭಕ್ತಿ ಭಗವಂತನ ಶುದ್ಧ ಭಕ್ತನಿಗೂ ಸಹಿತ ಅದೇ ಬೇಕಾಗಿರುವಂತಹದ್ದು. ಅವನ ಭಕ್ತನ ಸಂಘವನ್ನ ಮಾಡಿ ನಾವು ಶುದ್ಧ ಭಕ್ತಿಯನ್ನ ಮಾಡಿ ಭಗವಂತನ ನಮ್ಮ ಹತ್ರ ಆಕರ್ಷಿಸಿಕೊಳ್ಳುವಂತಹದ್ದು ಅಲ್ವಾ? ಈಗ ರಾಧೆ ಅತ್ಯಂತ ಪ್ರೇಮ ಭಕ್ತಿಯಲ್ಲಿ ತುಂಬಾ ಭಗವಂತನಿಗೆ ತುಂಬಾ ಪ್ರಿಯಳಾದ ಅವಳು. ಕೃಷ್ಣನನ್ನೇ ಅವಳನ್ನ ಹೇಳ್ತಾರೆ ಏನು, ಮದನ ಮೋಹನ, ಅವನು ಮದನ ಮೋಹನ, ಅವನನ್ನ ಆಕರ್ಷಿಸುವಂತವಳು ಅವಳು ಅನ್ನುವಂತಹದ್ದು. ಮದನ ಮೋಹನ ಮೋಹಿನಿ ಅಂತ ಕರೀತಾರೆ ರಾಧೆಗೆ. ಅದರಿಂದ ಅಂದ್ರೆ ಶುದ್ಧ ಭಕ್ತರು ಕೃಷ್ಣನಿಗೆ, ಅವರು ಕೃಷ್ಣನನ್ನ ತಮ್ಮ ಹತ್ರ ಆಕರ್ಷಿಸ್ತಾರೆ ಅನ್ನುವಂಥದ್ದು. ಇದೆಲ್ಲ ನಮಗೆ ಸಿಗೋದು ಅವನ ಅನುಗ್ರಹ ಇಲ್ಲದೆ ಆಗೋದಿಲ್ಲ. ಫಸ್ಟ್ ಅವನು ಅನುಗ್ರಹಿಸಬೇಕು, ಅದನ್ನ ಅವನು ಅನುಗ್ರಹಿಸ್ತಾನೆ. ಭಕ್ತ ವತ್ಸಲ ದೀನ ಬಂಧು ಅಂತ ನಾವು ಪ್ರಾರ್ಥಿಸ್ತೇವೆ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಅಂತ ನಾವು ಪ್ರತಿನಿತ್ಯ ಪ್ರಾರ್ಥಿಸ್ತೇವೆ ಅವನ ಹತ್ರ ಅಲ್ವಾ? ಸೊ ಅವನು ಕರುಣೆಯಿಂದ ಮಾತ್ರ ಅದು ಆಗುವಂತಹದ್ದು. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಓದ್ತೀರಾ? ಪ್ರಭುಜಿ ನಾನೇ ಓದ್ತೀನಿ ಪ್ರಭುಜಿ. ಓದಿ ಮಾತಾಜಿ. ಯಾರಿಲ್ಲ ಅಂದ್ರೆ ಓದ್ತೀನಿ ಪ್ರಭುಜಿ. ಯಾರು ಓದಿರೋದು, ಯಾರು ಓದ್ದೇ ಇದ್ದವ್ರು ಯಾರಾದ್ರೂ ಓದ್ತೀರಾ ಮತ್ತೆ? ನಾನು ಓದ್ಲಾ ಪ್ರಭು? ಓದಿ ಮಾತಾಜಿ. ಸದ್ಭಕ್ತರ ಸಂಘ ಕೇಳಿಸ್ತಾ ಇದೆ ಪ್ರಭು? ಕೇಳಿಸ್ತಾ ಇದೆ ಮಾತಾಜಿ. ದೈವ ಪ್ರೇಮವನ್ನು ವರ್ಧಿಸಿಕೊಳ್ಳುವ ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಈವರೆಗೆ ವಿವರಿಸಲಾಯಿತು. ಇಂತಹ ಸ್ಥಾನವನ್ನು ಗಳಿಸಲು ಕೆಲವು ಸಾಮಾನ್ಯ ವಿವರಗಳನ್ನು ರೂಪ ಗೋಸ್ವಾಮಿಯವರು ಈಗ ನೀಡುತ್ತಾರೆ. ಮೂಲತಃ ಶ್ರದ್ಧೆಯೇ ಉನ್ಮಾದ ಭರಿತ ದಿವ್ಯ ಪ್ರೇಮದ ಪ್ರಾರಂಭ. ಶುದ್ಧ ಭಕ್ತರ ಕೂಟಗಳು ಅನೇಕವಿದೆ. ಅಲ್ಪ ಸ್ವಲ್ಪ ಶ್ರದ್ಧೆಯುಳ್ಳ ಒಬ್ಬ ವ್ಯಕ್ತಿಯು ಇಂಥ ಸಂಘಗಳಿಗೆ ಸೇರಿಕೊಂಡರೆ ಅವನು ಶುದ್ಧ ಭಕ್ತಿ ಸೇವೆಯತ್ತ ತ್ವರಿತವಾಗಿ ಹೆಜ್ಜೆ ಇಡಬಹುದು. ಶುದ್ಧ ಭಕ್ತರ ಪ್ರಭಾವವು ಹೇಗಿರುತ್ತದೆಂದರೆ, ಅಷ್ಟೋ ಇಷ್ಟೋ ಭಕ್ತಿಯುಳ್ಳ ವ್ಯಕ್ತಿಯೊಬ್ಬನು ಅಂಥವರ ಸಂಪರ್ಕಕ್ಕೆ ಬಂದಾಗ ಭಗವದ್ಗೀತೆ ಹಾಗೂ ಭಾಗವತಗಳಂತಹ ಪ್ರಮಾಣಭೂತ ಗ್ರಂಥಗಳಲ್ಲಿ ಹೇಳುವುದನ್ನು ಶ್ರವಣ ಮಾಡುವ ಅವಕಾಶವು ಲಭ್ಯವಾಗುತ್ತದೆ. ಓದ್ಲಾ ಪ್ರಭು? ಕಂಟಿನ್ಯೂ ಮಾಡಿ. ಹೀಗೆ ಪ್ರತಿಯೊಬ್ಬರ ಹೃದಯಸ್ಥನೂ ಆದ ಭಗವಂತನ ಅನುಗ್ರಹದಿಂದ ವ್ಯಕ್ತಿಗೆ ಕ್ರಮೇಣ ಅಂತಹ ಅಧಿಕೃತ ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿರುವ ವಿಷಯಗಳಲ್ಲಿ ಶ್ರದ್ಧೆ ಹುಟ್ಟುತ್ತದೆ. ಶುದ್ಧ ಭಕ್ತರ ಸಂಘದಿಂದಾಗುವ ಲಾಭದ ಮೊದಲ ಘಟ್ಟ ಇದು. ಎರಡನೆಯ ಘಟ್ಟದಲ್ಲಿ ವ್ಯಕ್ತಿಯು ಸ್ವಲ್ಪ ನುರಿತವನೂ ಅನುಭವಿಯೂ ಆದಾಗ ಅವನು ಸ್ವತೇವ ಒಬ್ಬ ಶುದ್ಧ ಭಕ್ತನನ್ನು ಗುರುವಾಗಿ ಸ್ವೀಕರಿಸಿ ಅವನ ನೇತೃತ್ವದಲ್ಲಿ ಭಕ್ತಿ ಸೇವೆಯ ತತ್ವಗಳನ್ನು ಪಾಲಿಸಲು ಮುಂದಾಗುತ್ತಾನೆ. ಇದಕ್ಕೂ ಮುಂದಿನ ಘಟ್ಟದಲ್ಲಿ ಭಕ್ತನು ಗುರುವು ತೋರುವ ಮಾರ್ಗ ಹಿಡಿದು ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಾನೆ.
ಈ ಬಗೆಯ ಕಾರ್ಯಗಳ ಫಲವಾಗಿ ಭಕ್ತನು ಎಲ್ಲಾ ನಿರುಪಯುಕ್ತ ಉದ್ಯಮಗಳಿಂದಲೂ ವಿರಮಿಸುತ್ತಾನೆ. ಹೀಗೆ ಅನುಪಯುಕ್ತ ಉದ್ಯಮಗಳಿಂದ ಬಿಡುಗಡೆ ಗಳಿಸಿಕೊಂಡಾಗ ಅವನ ನಂಬಿಕೆಯು ಸ್ಥಿರವಾಗುತ್ತದೆ ಮತ್ತು ಅವನಲ್ಲಿ ಭಕ್ತಿ ಪ್ರೇಮಿಯ ದಿವ್ಯ ರುಚಿಯು ಬಲಗೊಳ್ಳುತ್ತದೆ. ಬಳಿಕ ಅವನಲ್ಲಿ ಆಸಕ್ತಿ ಭಾವಗಳು ಉಂಟಾಗುತ್ತವೆ. ಇವು ಶುದ್ಧ ಪ್ರೇಮದ ವಿವಿಧ ಘಟ್ಟಗಳು ವಿಕಸಿಸುವ ಬಗೆ. ಧನ್ಯವಾದಗಳು. ಹರೇ ಕೃಷ್ಣ. ಸೊ ಮುಖ್ಯವಾಗಿ ಅವ್ರು ಏನ್ ಹೇಳ್ತಾರೆ, ನಿರುಪಯುಕ್ತ ಉದ್ಯಮಗಳಿಂದಲೂ ವಿರಮಿಸುತ್ತಾನೆ, ಅದೆಲ್ಲ ಅವನಿಂದ ಹೋಗತ್ತೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬಹುದು. ಅನುಪಯುಕ್ತ ಉದ್ಯಮಗಳಿಂದ ಬಿಡುಗಡೆ ಗಳಿಸಿಕೊಂಡಾಗ ಅವನ ನಂಬಿಕೆಯು ಸ್ಥಿರವಾಗಿ ಮತ್ತು ಅವನಲ್ಲಿ ಭಕ್ತಿ ಸೇವೆ ದಿವ್ಯ ರುಚಿ ಬಲಗೊಳ್ಳುತ್ತದೆ ಅನ್ನುವಂಥದ್ದು. ಸೊ ಈಗ ಎಲ್ಲ ಹೇಳಿದಂಗೆ ಅವರು ಏನ್ ಮಾಡ್ತಾ ಇದ್ದಾರೆ, ನಮಗೆ ಒಂದು ಸದ್ಭಕ್ತರ ಸಂಘ ಬೇಕು. ಯಾಕೆಂದ್ರೆ ನಾವು ಹೇಳ್ತೇವೆ, ಒಬ್ಬರನ್ನು ನಾವು ಗುರುತಿಸೋದು ಹೇಗೆ, ಅವರ ಸಂಘದಿಂದ, ಅವರ ಸಂಘ ಹೇಗಿದೆ ಅನ್ನುವಂಥದ್ರ ಮೇಲೆ ಅನ್ನುವಂಥದ್ದು. ಸೊ ಸದ್ಭಕ್ತರ ಸಂಘದಿಂದ ನಾವೇನ್ ಮಾಡ್ಬೋದು, ನಮ್ಮನ್ನ ನಾವು ಒಂದು ಪ್ಯೂರ್ ಭಕ್ತಿಗೆ, ಶುದ್ಧ ಭಕ್ತಿಗೆ ನಮ್ಮನ್ನು ನಾವು ಕೊಂಡೊಯ್ಯಬಹುದು. ಸೊ ಅಲ್ಪ ಸ್ವಲ್ಪ ಶ್ರದ್ಧೆಯುಳ್ಳ ಒಬ್ಬ ವ್ಯಕ್ತಿ ಇಂತಹ ಸಂಘಗಳಿಗೆ ಸೇರಿಕೊಂಡರೆ ಅವನು ಶುದ್ಧ ಭಕ್ತಿ ಸೇವೆ ತ್ವರಿತವಾಗಿ, ಅಂದ್ರೆ ಅವನ ಫಾಸ್ಟ್ ಫಾರ್ವರ್ಡ್ ಮಾಡ್ಬೋದು, ಎಕ್ಸ್ಪೆಡೈಟ್ ಮಾಡ್ಬೋದು. ನಾವ್ ಹೇಳ್ತೀವಲ್ಲ, ಎಕ್ಸ್ಪೆಡೈಟ್ ಮಾಡ್ಬೇಕು ಭಕ್ತಿ ಸೇವೆಯನ್ನು, ನಾವು ಎಕ್ಸ್ಪೆಡೈಟ್ ಮಾಡ್ಬೇಕು. ಇಲ್ಲಾಂದ್ರೆ ಈಗ ನಮ್ಗೆ ಗೊತ್ತಿಲ್ಲ, ನಾವ್ ಹೆಂಗೋ ಮಾಡ್ಕೊಂಡು ಹೋಗ್ತೇವೆ ಮನಸ್ಸು ಬಂದಾಗೆ. ಎಲ್ಲೋ ಅಚಾನಕ್ ಒಂದು ಗುರುಗಳು ಸಿಗ್ತಾರೆ, ಓ ಗುರುಗಳು ಹೀಗೆ ಹೇಳಿದ್ದಾರೆ, ಅವರನ್ನ ಕೇಳೋಣ, ಅವ್ರು ಹೆಂಗ್ ಹೇಳಿದಾರೆ, ಅವ್ರು ಹಾಕೊಟ್ಟ ಮಾರ್ಗದಲ್ಲಿ ನಾವು ನಡೆಯೋಣ. ಓ ಓಕೆ, ಅದೇನಾಗತ್ತೆ, ನಮ್ಮನ್ನ ಬಹಳ ಬೇಗ ಭಕ್ತಿ ಕಡೆಗೆ, ಅಂದ್ರೆ ನಾವೇನ್ ಅರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂತ. ಆದ್ರೆ ದಿಕ್ಕು ದಶೆಯೇ ಇರುವುದಿಲ್ಲ ಅಲ್ವಾ. ಎಷ್ಟೋ ಸಲ ಭಕ್ತಿಯನ್ನೇನೋ ಮಾಡ್ತೇವೆ, ಕಷ್ಟ ಬಂದಿದೆ, ಕಷ್ಟ ಪರಿಹಾರ ಆದ್ರೆ ಮಾತ್ರ ಓ ಭಕ್ತಿ ಮಾಡಿದ್ದೇನೆ ನಾನು, ಭಗವಂತ ಅರ್ಥ ಮಾಡ್ಕೊಂಡ್ಬಿಟ್ಟ. ಆದ್ರೆ ಈ ಕಷ್ಟಗಳೆಲ್ಲ ಪರಿಹಾರ ಆಗೇ ಆಗತ್ತೆ. ಅದರ ಜೊತೆಗೆ ನಾವು ಸರಿಯಾದ ಮಾರ್ಗದಲ್ಲಿ ನಮ್ಗೆ ಮತ್ತೆ ಈ ಜನ್ಮ ಮೃತ್ಯು ಜರಾ ವ್ಯಾಧಿಯ ಚಕ್ರದಿಂದ ಹೊರಗೆ ಬರ್ಲಿಕ್ಕೆ ನಾವು ಅಂತಹ ಒಂದು ಗಮ್ಯ ಸ್ಥಾನಕ್ಕೆ, ಅವನು ಹೇಳ್ತಾನೆ ಭಗವಂತ ಅಲ್ವಾ, ಇದು ಎಲ್ಲ ಇದರ ಗುರಿ, ನಾವು ಎಲ್ಲಿ ಹೋಗ್ಬೇಕು ಅಲ್ವಾ, ಶಾಶ್ವತವಾದಂತಹ ಕಟ್ಟ ಕಡೆಯ ವಿಶ್ರಾಂತಿ ತಾಣ. ಭಗವದ್ಗೀತೆಯಲ್ಲಿ ಹೇಳಿರುವಂತ ಭಗವಂತನ ಸ್ಥಾನ, ಕಟ್ಟ ಕಡೆಯ ವಿಶ್ರಾಂತಿ ಸ್ಥಾನ. ಅಲ್ಲಿ ಹೋದ್ರೆ ನಮ್ಮ ಮತ್ತೆ ತಿರುಗಿ ಬರೋದಿಲ್ಲ. ನಮ್ಮ ಈ ಜನ್ಮಾಂತರದ ನಿಜವಾದ ಗುರಿ ಅದಾಗಿದೆ. ಆದ್ರೆ ನಾವು ಗುರಿ ಇಲ್ಲದ ಒಬ್ಬರಾಗಿ ಇಲ್ಲಿ ಅಲ್ದಾಡ್ತಾ ಇರುವಂತಹ ಪರಿಸ್ಥಿತಿ ಬಂದ್ಬಿಡತ್ತೆ. ಯಾಕೋ ಏನೋ ನಮ್ಮ ಪುಣ್ಯ ಇಂತಹ ಒಂದು ಮಾರ್ಗದಲ್ಲಿ ಉಳಿತು. ನಾವು ಇಂತಹ ಒಂದು ವಿಜ್ಞಾನವನ್ನ, ಅಂದ್ರೆ ಯಾವುದು ಕೃಷ್ಣ ಭಕ್ತಿಯ ವಿಜ್ಞಾನವನ್ನ ನಾವಿಲ್ಲೆಲ್ಲ ಸೇರಿ ಭಕ್ತರ ಸಂಘದಲ್ಲಿ ಕುಳಿತು ಕೇಳ್ಕೊಳ್ತಾ ಇದ್ದೇವೆ. ಭಗವಂತ ಹೇಳಿದಾಗೇನೆ ಇದು ಎಲ್ಲರಿಗೂ ಅವನ ಕರುಣೆ ಬೇಕು, ಎಲ್ರಿಗೂ ಪಾಲಿಸೋದಲ್ಲ. ಬಹಳ ಜನ ಜಾಯಿನ್ ಆಗ್ತಾರೆ, ಮಿಡ್ಲಲ್ಲಿ ಬಿಟ್ಟು ಹೋಗ್ತಾರೆ, ತುದಿ ಹಾಯಿಸೋದಿಲ್ಲ, ಅಂದ್ರೆ ಕೊನೆ ತನಕ ಬರೋದಿಲ್ಲ. ತುಂಬಾ ಜನ ಈ ನಮ್ಮ ಗ್ರೂಪ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಜಾಯ್ನ್ ಆದ್ರೆ ಕೆಲವರು ಮಿಡ್ಲಲ್ಲಿ ಏನೇನೋ ಒಂದು ಕಾರಣಗಳಿರತ್ತೆ, ಇಲ್ಲ ಅಂತಿಲ್ಲ, ಮತ್ತೆ ಯಾವಾಗಾದ್ರೂ ಮತ್ತೆ ಬರಬಹುದು ಅವರು ಇದೆ ಇದರಲ್ಲಿ ಇನ್ನೊಂದು. ಹೀಗೆ ಈಗ ನಾವೇನು ಇಸ್ಕಾನ್ ಮಂಗಳೂರು ಮಹಾಪ್ರಭು ಅವರು ನಮ್ಮ ನಾಮನಿಷ್ಠಾದಾಸ್ ಪ್ರಭುಜಿ ಅವರು ಹೇಳಿದ ಈ ರೀತಿಯಾದಂತಹ ಒಂದು ಅವಕಾಶವನ್ನು ನಾವು ಭಕ್ತರಿಗೆ ಕಲ್ಪಿಸ್ತಾ ಇರಬೇಕು. ಅವ್ರು ಬರಬೇಕು, ಅರ್ಥ ಮಾಡ್ಕೋಬೇಕು, ಮತ್ತೆ ಇದು ನಮಗೋಸ್ಕರ ಅಂತಲ್ಲ, ಅದು ಅವರಿಗೋಸ್ಕರ ಇಂತಹ ಒಂದು ವ್ಯವಸ್ಥೆಯನ್ನ ಕಲ್ಪಿಸುವಂತಹದ್ದು ನಾವು ಮಾಡ್ಬೇಕು ಅಂತ ಅವರ ಆಸೆ. ಅದರಿಂದ ಅವರು ಅವಿರತವಾಗಿ ಭಗವದ್ಗೀತಾ ಯಜ್ಞ ನಡೀತಾ ಇದೆ. ಗೀತಾ 18 ದಿವಸದಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹದ್ದು, ಆಮೇಲೆ ಲೆವೆಲ್ 1 ಲೆವೆಲ್ 2 ಹಲವಾರು ರೀತಿಯ ಕೋರ್ಸ್ಗಳು. ಸೊ ಭಕ್ತರಿಗೆ ಮುಕ್ತವಾದ ಎಂಟ್ರಿ ಇದೆ ಅಲ್ಲಿ ಬರ್ಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ. ಶ್ರೀಮದ್ ಭಾಗವತಂ ಕ್ಲಾಸ್ಗಳಿದಾವೆ. ಪ್ರತಿನಿತ್ಯ ನಾವು ಭಾಗವತವನ್ನ ಕೇಳೋದ್ರಿಂದ ಖಂಡಿತವಾಗಿ ನಾವು ಮುಕ್ತಿಯನ್ನ 100% ಪಡೆಯುತ್ತೇವೆ ಅನ್ನೋದನ್ನ ಹೇಳ್ತಾನೆ ಅಂದ್ರೆ ಭಗವಂತನೇ ಹೇಳಿದ್ದಾನೆ. ಸೊ ಆದ್ರಿಂದ ಯಾವಾಗ ನಾವು ಹೀಗೆ ಭಗವಂತನ ಇದು ಭಕ್ತರ ಸಂಪರ್ಕ, ಶುದ್ಧ ಭಕ್ತರ ಸಂಪರ್ಕದಲ್ಲಿ ಬಂದು ಭಕ್ತರ ಸಂಘದಲ್ಲಿ ಕುಳಿತು ಹೀಗೆ ಏನಾಗತ್ತೆ, ಇದು ನಮ್ಮನ್ನ ಎಕ್ಸ್ಪ್ರೆಸ್ ವೇನಲ್ಲಿ ಕರ್ಕೊಂಡು ಹೋಗುತ್ತೆ ಭಕ್ತನ ಕೃಷ್ಣ ಭಕ್ತಿಗೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಸೊ ಒಬ್ಬ ಶುದ್ಧ ಭಕ್ತನನ್ನು ಗುರುವಾಗಿ ಸ್ವೀಕರಿಸಿ ಅವನ ನೇತೃತ್ವದಲ್ಲಿ ಭಕ್ತಿ ಸೇವೆ ತತ್ವಗಳನ್ನು ಪಾಲಿಸಲು ಮುಂದಾಗುತ್ತಾನೆ. ಇದು ನೆಕ್ಸ್ಟ್ 2ನೇ ಘಟ್ಟದಲ್ಲಿ ವ್ಯಕ್ತಿ ಆಗುವಂತಹದ್ದು. ಮುಂದಿನ ಘಟ್ಟದಲ್ಲಿ
ಗುರು ತೋರುವ ಮಾರ್ಗ ಹಿಡಿದು ಭಕ್ತಿ ಸೇವೆಯನ್ನು ಸಲ್ಲಿಸ್ತಾನೆ. ಇದು ಗುರುಗಳ ಆಶ್ರಯ ಪಡೆದು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುವಂತಹದ್ದು. ಸೊ ಇದೆಲ್ಲ ಒಂದಾದ್ಮೇಲೆ ಒಂದು ಸ್ಟೇಜಸ್. ಈ ಬಗೆಯ ಕಾರ್ಯಗಳ ಫಲವಾಗಿ ಭಕ್ತನು ಎಲ್ಲಾ ನಿರುಪಯುಕ್ತ ಉದ್ಯಮಗಳಿಂದಲೂ ವಿರಮಿಸುತ್ತಾನೆ. ಈಗ ಬೇಡದೇ ಇರುವಂತಹ ಏನು ಕೆಲಸ ಕರ್ಮ ಕಾಂಡಗಳೇನಿದೆ ಅದರಿಂದ ಅವನು ಹೊರಗೆ ಬರ್ತಾನೆ. ಇಲ್ಲ ಅಂದ್ರೆ ಅಲ್ಲೇ ಸಿಕ್ಕಾಕೊಂಡು ಬಿದ್ದಿರ್ಕೊಂಡಿದ್ದು. ಅಲ್ಲಿಂದ ಹೊರಗೆ ಬೇಕು ಅಂದ್ರೆ ಗುರುಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಬರಬೇಕು. ಆವಾಗ ನಮ್ಗೇನಾಗುತ್ತೆ, ಐಹಿಕ ಪ್ರಪಂಚದಿಂದ ನಾವು ನಿಜವಾಗಿ ಬಿಡುಗಡೆಯನ್ನ ಅನುಭವಿಸ್ಲಿಕ್ಕೆ ಶುರುವಾಗ್ತೇವೆ. ಇದು ಅಂದ್ರೆ ಆದ್ರಿಂದ ಅವನು ಆ ರೀತಿಯಾಗಿ ಅವನು ಭಕ್ತಿ ಸೇವೆಯ ದಿವ್ಯ ರುಚಿಯು ಬಲಗೊಳ್ಳುತ್ತೆ. ಭಕ್ತಿ ಅನ್ನುವಂಥದ್ದು ಆ ರೀತಿಯಾಗಿ ಅವನು ಬಲಗೊಂಡು ಅವನ ಆಮೇಲೆ ಶುದ್ಧ ಪ್ರೇಮದ ವಿವಿಧ ಘಟ್ಟಗಳನ್ನು ಈ ರೀತಿಯಾಗಿ ಅವನು ಪಡಿತಾನೆ ಅನ್ನುವಂಥದ್ದು. ಹರೇ ಕೃಷ್ಣ. ಲಾಸ್ಟ್ 2 ಪ್ಯಾರಾಗ್ರಾಫ್ ಇದೆ, ಒಂದೇ ಒಂದು ಪ್ಯಾರಾಗ್ರಾಫ್ ಮೇಜರ್ ಆಗಿ. ಯಾರು ಓದ್ತೀರಾ? ನಾ ಓದ್ತೀನಿ ಪ್ರಭುಜಿ. ಓಕೆ, ನಾ ಓದ್ತೀನಿ. ಮಾತಾಜಿ ಓದಿ. ಮಾತಾಜಿ ಓದಿ. ರಾಜೇಶ್ವರಿ ಮಾತಾಜಿ ಅಲ್ವಾ? ದೇವಿ ಹೌದು ಪ್ರಭುಜಿ. ಸ್ವಲ್ಪ ಹರೇ ಕೃಷ್ಣ ಪ್ರಭುಜಿ, ಇಲ್ಲಾಂದ್ರೆ ನನ್ ಮಗನ್ ಡಿಸ್ಟರ್ಬೆನ್ಸ್ ಇರುತ್ತೆ ಪ್ರಭುಜಿ. ಓದಿ ಆಗಲ್ಲ. ಓದಿ ಮಾತಾಜಿ, ಓದಿ ಮಾತಾಜಿ. ಸುದೈವಿಗಳಾದವರು ಮಾತ್ರ ಮೇಲೆ ಹೇಳಲಾದಂತಹ ಯಶಸ್ಸನ್ನು ಪಡೆಯುತ್ತಾರೆ. ಬರಿದ ವೈದಿಕ ಧರ್ಮ ಗ್ರಂಥಗಳನ್ನು ಪಠಿಸುವ ಪಂಡಿತರು ಇಂತಹ ಪ್ರೇಮ ಹೇಗೆ ಬೆಳೆಯುತ್ತವೆ ಎಂಬುದನ್ನು ತಿಳಿಯಲಾರರು. ನಾರದ ಪಂಚರಾತ್ರದಲ್ಲಿ ಶಿವನು ಪಾರ್ವತಿಗೆ ಹೇಳಿದ ಈ ಮಾತುಗಳಿವೆ. ದೇವಿಯೇ, ಯಾರು ದೇವೋತ್ತಮ ಪರಮ ಪುರುಷನಲ್ಲಿ ಉನ್ಮತ ಭರಿತ ಪ್ರೇಮವನ್ನು ಬೆಳೆಸಿಕೊಂಡು ಆ ಪ್ರೇಮದ ಕಾರಣ ಸದಾ ದಿವ್ಯಾನಂದದಲ್ಲಿ ಮುಳುಗುತ್ತಾನೋ ಆ ವ್ಯಕ್ತಿಯು ದೇಹ ಅಥವಾ ಮನಸ್ಸಿನ ಮೂಲಕ ಬರುವ ಸುಖ ದುಃಖಗಳನ್ನು ಗಮನಕ್ಕೆ ತಂದುಕೊಳ್ಳುವುದಿಲ್ಲ ಎಂಬುದನ್ನು ನನ್ನಿಂದ ತಿಳಿ. ಶಿವನೇ ಹೇಳಿರುವಂತಹದ್ದು. ಭಗವಾನ್ ಶಿವ ಅವನು ಭಗವಂತನೇ. ಭಗವಂತನ ಎಲ್ಲಾ ಗುಣಗಳನ್ನು ಹೊಂದಿರುವಂತವನು. ಆದ್ರೆ ಸ್ವಲ್ಪ ಅಂಶದಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಕೃಷ್ಣನಿಂದ 5 ಅಂಶ ವಿಷ್ಣುವಿಗಿಂತ 5 ವರ್ಷ ಕಡಿಮೆ ಶಿವ ಅಂತ. ಸೊ ಶಿವನು ಸಹಿತ ಭಗವಂತನ ತರ ಶಾಶ್ವತನು. ಸೊ ಶಿವ ಏನ್ ಹೇಳ್ತಾನೆ, ಯಾರು ದೇವೋತ್ತಮ ಪರಮಪುರುಷನಲ್ಲಿ ಉನ್ಮಾದ ಭರಿತ ಪ್ರೇಮವನ್ನ ಬೆಳೆಸ್ಕೊಂಡಿರ್ತಾರೋ, ಯಾರು ಭಗವಂತನಲ್ಲಿ ಕೃಷ್ಣನಲ್ಲಿ ಉನ್ಮಾದ ಭರಿತ ತನ್ನನ್ನೇ ತಾನು ಮರೆಯುವಂತಹದ್ದು, ಭಾವೋದ್ರೇಕವಾಗುವಂತಹದ್ದು, ಅಂತಹ ಒಂದು ಪ್ರೇಮವನ್ನ ಯಾರು ಭಗವಂತನಲ್ಲಿ ಬೆಳೆಸ್ಕೊಳ್ತಾರೋ ಅವರು ಯಾವಾಗಲೂ ಆ ಪ್ರೇಮದಿಂದಾಗಿ ಅವರು ದಿವ್ಯಾನಂದ, ಶಾಶ್ವತವಾದಂತಹ ಆನಂದವನ್ನ, ಎಟರ್ನಲ್ ಬ್ಲಿಸ್ ಅಂತ ನಾವೇನ್ ಕರೀತೇವೆ, ಹಲವಾರು ಗುರುಗಳು ನಮ್ಗೆ ಇದನ್ನ ತೋರಿಸ್ಕೊಡ್ತೇವೆ ಅಂತ ಹೇಳ್ತಾರೆ. ಆದ್ರೆ ಅದು ಬರುವುದು ಬೇರೆ ಬೇರೆ ಕೆಲವರು ದುಡ್ಡು ಮಾಡ್ಕೊಳ್ಳಿಕ್ಕೋಸ್ಕರವನ್ನೇ ಕೆಲವೊಂದಿಷ್ಟು ಇದನ್ನ ಮಾಡ್ತಾರೆ. ಆದ್ರೆ ನಿಜವಾಗಿ ಅದು ಬರುವುದೆಲ್ಲಿಂದ? ಪ್ಯೂರ್ ಶುದ್ಧ ಭಕ್ತಿ, ಶಾಶ್ವತವಾಗಿ ಹರಿನಾಮ ಸ್ಮರಣೆ ನಮ್ಮನ್ನ ಈ ಭವಬಂಧನದಿಂದ ಬಿಡುಗಡೆಗೊಳಿಸುವಂತಹದ್ದು. ಮತ್ತೆ ಯಾವುದೇ ವಿಜ್ಞಾನ ಬಿಡುಗಡೆಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಅದನ್ನೇ ಚೈತನ್ಯ ಮಹಾಪ್ರಭುಗಳು ಸಾರಿ ಹೇಳಿದ್ದಾರೆ. ಏನು ಕೃಷ್ಣ ಏನ್ ಹೇಳ್ತಾರೆ ಅವರು? ಕಲಿಯುಗದಲ್ಲಿ ಕಲ್ಮಶ ನಾಶನ, ಹರೇರ್ ನಾಮ ಹೇ ಕೇವಲಂ. ಅದು ಬಿಟ್ರೆ ಬೇರೆ ಯಾವುದೂ ಇಲ್ಲ. ಅವ್ರು ಹೇಳಿರುವಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಯಾರು ಇವರೆಲ್ಲ ಭಗವತ್ ಪುರುಷರು, ಭಗವಂತನ ಅವತಾರ. ಅವ್ರು ಹೇಳ್ತಾರೆ ಬರೀ ಒಂದು ಈ ಐಹಿಕ ಈ ಕಲಿಯುಗದ ಕಲ್ಮಶಗಳಿಂದ ನಾವು ಮುಕ್ತಿ ಆಗ್ಬೇಕಂದ್ರೆ ನಮ್ಗಿರೋದು ಒಂದೇ ಮಾರ್ಗ, ಹರಿನಾಮ ಸ್ಮರಣೆ. ಎಂತಹ ದಾಸವರೆಣ್ಯರು ಅಂತಹ ಒಂದು ಹಾಡಿನ ರೂಪದಲ್ಲಿ ಅಂದ್ರೆ ನಮಗೆ ಹೋಗಿದ್ದಾರೆ. ಭಗವಂತನ ನಾಮಸ್ಮರಣೆ, ಹರಿನಾಮಸ್ಮರಣೆ ಅಲ್ವಾ? ಸೊ ಆದ್ರಿಂದ ನಾವು ಈ ಒಂದು ಪ್ರಪಂಚದಿಂದ ಜನ್ಮ ಮೃತ್ಯು ಜರಾವ್ಯಾಧಿಯಿಂದ ಪೂರ್ತಿಯಾಗಿ ಬರಬೇಕು. ಸುಖ ಶಾಂತಿ ಶಾಶ್ವತವಾದಂತಹ ಸಂತೋಷವನ್ನ ನಾವು ಅನುಭವಿಸ್ಬೇಕು ಅಂದ್ರೆ ಅದು ಈ ರೀತಿಯಾಗಿ ನಾವು ಸದಾ ದಿವ್ಯಾನಂದದಲ್ಲಿ ಮುಳುಗುವಂಥದ್ದು. ಆ ವ್ಯಕ್ತಿಯ ದೇಹ ಅಥವಾ ಮನಸ್ಸಿನ ಮೂಲಕ ಬರುವ ಸುಖ ದುಃಖಗಳನ್ನು ಗಮನಕ್ಕೆ ತಂದುಕೊಳ್ಳುವುದಿಲ್ಲ. ಅಂದ್ರೆ ಈ ದೇಹದ ಅಥವಾ ಮನಸ್ಸಿನ ಸುಖ ದುಃಖಗಳು ಅವರು ಹೆಚ್ಚು ಅದು ಬೇಡುವುದಿಲ್ಲ. ಯಾಕೆಂದ್ರೆ ಅವರ ಉದ್ದೇಶ ಪೂರ್ತಿ ಫೋಕಸ್
ಭಗವಂತನಲ್ಲಿಯೇ ಇರುತ್ತದೆ. ಹರೇ ಕೃಷ್ಣ. ಲಾಸ್ಟ್ ಪ್ಯಾರಾಗ್ರಾಫ್. ಪ್ರಭುಜಿ ನಾನು ಓದ್ಲ ಪ್ರಭುಜಿ? ಹಾ, ಓದಿ ಮಾತಾಜಿ. ಪ್ರೇಮವೆಂಬ ಮೂಲ ತರುವಿನ ರೆಂಬೆ ಕೊಂಬೆಗಳಾದ ವಾತ್ಸಲ್ಯ ಹಾಗೂ ಒಲುಮೆಯ ವ್ಯವಹಾರಗಳು ಪ್ರೀತಿಯ ಅನೇಕ ಮುಖಗಳಾಗಿ ಎಲ್ಲದಕ್ಕೂ ಮೊದಲೇ ಪ್ರಕಟವಾಗುತ್ತವೆ. ಅದನ್ನೆಲ್ಲ ನಾವಿಲ್ಲಿ ಚರ್ಚಿಸೋದಿಲ್ಲ. ಹಾಗೆ ತೋರಿ ಬರುವ ಪ್ರೇಮದ ವಿವಿಧ ಮುಖಗಳನ್ನು ಸನಾತನ ಗೋಸ್ವಾಮಿಯವರು ತಮ್ಮ ಗ್ರಂಥವಾದ ಭಗವತಾಮೃತದಲ್ಲಿ ವರ್ಣಿಸಿ ಹೇಳಿದ್ದಾರೆ. ಓದಿ ಕಂಟಿನ್ಯೂ ಮಾಡಿ. ಪ್ರೇಮ ಹಾಗೂ ಒಲುಮೆಯ ವ್ಯವಹಾರಗಳ ವಿಷಯವು ಬಹಳ ಗೋಪ್ಯವಾದುದಾದರೂ ಸನಾತನ ಗೋಸ್ವಾಮಿಯವರು ಅವುಗಳನ್ನು ಸ್ಪಷ್ಟ ಮಾತುಗಳಲ್ಲಿ ವರ್ಣಿಸಿದ್ದಾರೆ. ಪ್ರಭುಜಿ ಇದಿಷ್ಟು ಮುಗಿಸ್ಲಾ ಪ್ರಭುಜಿ? ಮುಗಿಸಿ. ಲೋಕೋತ್ತರ ಸೌಂದರ್ಯವನ್ನು ಸ್ಥಾಪಿಸಿದ ಸನಾತನ ಗೋಸ್ವಾಮಿಯವರು ಗೋಪಾಲ ಭಟ್ಟ ಗೋಸ್ವಾಮಿ, ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ ಮತ್ತು ರಘುನಾಥದಾಸ ಗೋಸ್ವಾಮಿಯವರ ದಿವ್ಯಾನಂದಕ್ಕೊಂದು ರೂಪ ಗೋಸ್ವಾಮಿಯವರು ಭಕ್ತಿ ರಸಾಮೃತ ಸಿಂಧುವಿನ ಮೊದಲ ಖಂಡದ ಮೇಲಿನ ಈ ವ್ಯಾಖ್ಯಾನವನ್ನು ಅರ್ಪಿಸಿ ಮುಕ್ತಾಯಗೊಳಿಸುತ್ತಾರೆ. ಭಕ್ತಿ ರಸಾಮೃತ ಸಿಂಧುವು ರಚಿತವಾದಿದ್ದ ಕಾಲದಲ್ಲಿ ಮಹಿಮಾನ್ವಿತರಾದ ಶ್ರೀಲಾ ಜೀವ ಗೋಸ್ವಾಮಿಯವರು ಇನ್ನೂ ಕಾರ್ಯಾರಂಭ ಮಾಡಿರಲಿಲ್ಲ ಎಂಬುದು ಈ ನುಡಿಗಳಿಂದ ತಿಳಿದು ಬರುತ್ತದೆ. ಭಕ್ತಿ ರಸಾಮೃತ ಸಿಂಧು ಎಂಬ ಕೃತಿಯ ಮೊದಲ ಖಂಡಕ್ಕೆ ಭಕ್ತಿ ವೇದಾಂತ ಪಾಠಸಾರವು ಇಲ್ಲಿಯೇ ಮುಗಿಯುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಎಲ್ಲಾ ಗೋಸ್ವಾಮಿಗಳಿಗೆ ಇನ್ನೊಮ್ಮೆ ನಮಸ್ಕರಿಸ್ತಾ ಇವತ್ತಿನ ಈ ನಮ್ಮ 1ನೇ ಭಾಗ 1 ಭಕ್ತಿರಸ ಪ್ರಾರ್ಥನೆಯೊಂದಿಗೆ ಇದನ್ನ ಮುಗಿಸೋಣ. ಯಾರು ಪ್ರಾರ್ಥನೆಯನ್ನ ಮಾಡ್ತೀರಾ? ಬೃಂದಾವನದ 6 ಗೋಸ್ವಾಮಿಗಳಿಗೆ ಅರ್ಪಣೆ. ಹರೇ ಕೃಷ್ಣ. ನಾನ್ ಮಾಡ್ಲಾಕ್ ಪ್ರಭುಜಿ? ಹರೇ ಕೃಷ್ಣ. ಮಾಡಿ ಮಾತಾಜಿ. ಹರೇ ಕೃಷ್ಣ. ಮಾಡಿ ಮಾತಾಜಿ. ಶಾಸ್ತ್ರ ವಿಚಾರಣೈಕ ನಿಪುಣೌ ಸದ್ಧರ್ಮ ಸಂಸ್ಥಾಪಕೌ ಲೋಕಾನಾಂ ಹಿತಕಾರಿಣೌ ತ್ರಿಭುವನೆ ಮಾನ್ಯೌ ಶರಣ್ಯಾಕರೌ ರಾಧಾಕೃಷ್ಣ ಪಾದಾರವಿಂದ ಭಜನಾನಂದೇನ ಮತ್ತಾಲಿಕೌ ವಂದೇ ರೂಪ ಸನಾತನೌ ರಘು ಯುಗೌ ಶ್ರೀ ಜೀವ ಗೋಪಾಲಿಕೌ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ ಪ್ರೇಯರ್? ನಾನು ಪ್ರೇಯರ್ ಮಾಡ್ಲಾ? ಮಾಡಿ ಮಾತಾಜಿ. ಹರೇ ಕೃಷ್ಣ. ಬೃಂದಾವನದ 6 ಗೋಸ್ವಾಮಿಗಳಿಗೆ ಅರ್ಪಣೆ. ನಾನಾ ಶಾಸ್ತ್ರ ವಿಚಾರಣೈಕೌ ನಿಪುಣೌ ಸದ್ಧರ್ಮ ಸಂಸ್ಥಾಪಕೌ ಲೋಕಾನಾಂ ಹಿತಕಾರಿಣೌ ತ್ರಿಭುವನೆ ಮಾನ್ಯೌ ಶರಣ್ಯಾಕರೌ ರಾಧಾಕೃಷ್ಣ ಪಾದಾರವಿಂದ ಭಜನಾನಂದನೇನ ಮತ್ತಾಲಿಕೌ ವಂದೇ ರೂಪ ಸನಾತನೌ ರಘುಯುಗ ಶ್ರೀ ಜೀವ ಗೋಸ್ವಾಮಿ ಗೋಪಾಲಕೌ. ಹರೇ ಕೃಷ್ಣ. ಒನ್ ಲಾಸ್ಟ್ ಚಾನ್ಸ್. ಹರೇ ಕೃಷ್ಣ. ಗೌರಮ್ಮ ಮಾತಾಜಿ. ವೃಂದಾವನದ 6 ಗೋಸ್ವಾಮಿಗಳಿಗೆ ಅರ್ಪಣೆ. ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣೌ ಸದ್ಧರ್ಮ ಸಂಸ್ಥಾಪಕೌ ಲೋಕಾನಾಂ ಹಿತಕಾರಿಣೌ ತ್ರಿಭುವನೆ ಮೌನ್ಯೌ ಶರಣೈಕರೌ ರಾಧಾಕೃಷ್ಣ ಪಾದಾರವಿಂದ ಭಜನಾನಂದೇನ ಸಾರಿ ಶ್ರೀ ರಾಧಾಕೃಷ್ಣ ಪದಾರವಿಂದ ಭಜನಾನಂದೇನ ಮುತಾಲಿಕೌ ವಂದೇ ರೂಪ ಸನಾತನೌ ರಘು ಯುಗೌ ಶ್ರೀ ಜೀವ ಗೋಪಾಲಕೌ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣೌ ಸದ್ಧರ್ಮ ಸಂಸ್ಥಾಪಕೌ ಲೋಕಾನಾಂ ಹಿತಕಾರಿಣೌ ತ್ರಿಭುವನೆ ಮಾನ್ಯೌ ಶರಣ್ಯಾಕರೌ ರಾಧಾಕೃಷ್ಣ ಪದಾರವಿಂದ ಭಜನಾನಂದೇನ ಮತ್ತಾಲಿಕೌ ವಂದೇ ರೂಪ ಸನಾತನೌ ರಘುಯುಗೌ ಶ್ರೀ ಜೀವ ಗೋಪಾಲಕೌ. ಹರೇ ಕೃಷ್ಣ. ಚಿತ್ರಾ ಕಮಲ್ ಅವರೇ ಹ್ಯಾಂಡ್ ರೈಸ್ ಮಾಡಿದ್ದೀರಾ?
ಪ್ರಭುಜಿ ಇದಾದ್ಮೇಲೆ ಒಂದು ಪಿಕ್ಚರ್ ತೋರಿಸ್ತಿರಲ್ಲ ಅದು ಒಂದ್ಸತಿ ತೋರಿಸಿ, ಅದು ಕಲರ್ಡ್ ಇದ್ರಲ್ಲಿದೆ ಅಲ್ವಾ, ಅದ್ ಯಾರ್ದು ಅಂತ ನಾನು ನೋಡ್ಬೇಕು. ಇದಲ್ಲ, ಇನ್ನೊಂದು ಇಲ್ಲಿ ಇದಾದ್ಮೇಲೆ ರೂಪ ಗೋಸ್ವಾಮಿ ಅವರು ಭಕ್ತಿ ರಸಾಮೃತ ಸಿಂಧುವಿನ ಇವರು ಆ 6 ಗೋಸ್ವಾಮಿಗಳಲ್ಲಿ ಅವರ ಲೀಡರ್ ತರ. ನಾವೇನು ಈ 6 ಗೋಸ್ವಾಮಿಗಳು ಯಾರ್ಯಾರಿದ್ದಾರೆ ಇಲ್ಲಿ, ಸನಾತನ ಗೋಸ್ವಾಮಿ ಅವರ ಅಣ್ಣ, ಅವರ ಗುರುಗಳು. ರೂಪ ಗೋಸ್ವಾಮಿ ಅವರ ಆಕ್ಚುಯಲ್ ಗುರುಗಳು. ಆದ್ರೆ ಇವರು ಚೈತನ್ಯ ಮಹಾಪ್ರಭುಗಳನ್ನ ನಮ್ಮ ಚೈತನ್ಯ ಮಹಾಪ್ರಭುಗಳನ್ನ ಭೇಟಿಯಾದವರು ರೂಪ ಗೋಸ್ವಾಮಿ ಅವರು. ಅವರಿಗೆ 10 ದಿನಗಳ ಕಾಲ ಎಲ್ಲಿ ಶ್ರೀ ಚೈತನ್ಯ ಮನೋಭಿಷ್ಟಂ ಸ್ಥಾಪಿತಂ ಏನ ಭೂತಲೆ ಸ್ವಯಂ ರೂಪ ಕದಾಮಯ್ಯಂ ದಾದಿ ಸ್ವಪದಾಂಜಕಿ. ಇವ್ರ ಬಗ್ಗೆ ನಾವು ಹೇಳಿದ್ದೆ ನಿಮ್ಗೆ. ಇವರು ಚೈತನ್ಯ ಮನೋಭೀಷ್ಟಂ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಅಂತರಂಗವನ್ನ ಅರ್ಥ ಮಾಡಿಕೊಂಡವರು. ಯಾಕೆ ಅಂದ್ರೆ ನಾವು ನಿಮ್ಗೆ ಹೇಳಿದ್ದೆ, ಚೈತನ್ಯ ಮಹಾಪ್ರಭುಗಳು ಜಗನ್ನಾಥಪುರಿಯಲ್ಲಿ ಭಗವಂತನ ಎದುರುಗಡೆ ಸಂಕೀರ್ತನೆಯನ್ನ ಮಾಡ್ತಾ ನರ್ತನವನ್ನ ಮಾಡ್ತಾ ಇರುವಾಗ ಅವರಿಗೆ ಒಂದು ಸನ್ನಿವೇಶ ನೆನಪಾಗತ್ತೆ. ರಾಧೆ ನೆನಪಾಗಿರುವಂತ ಏನು ಇದು ಕುರುಕ್ಷೇತ್ರದಲ್ಲಿ ರಾಧೆ ಕೃಷ್ಣನನ್ನ ಭೇಟಿ ಆಗ್ತಿಲ್ಲ ಬಹಳ ದಿನಗಳ ನಂತರ, ಕುರುಕ್ಷೇತ್ರ ಯುದ್ಧ ಆದ್ಮೇಲೆ. ಅಲ್ಲಿ ಹೇಳ್ತಾಳೆ, ನಿನ್ ಭೇಟಿಯಾಗಿದ್ದೇನೋ ನನಗೆ ಬಹಳ ಖುಷಿಯಾಗಿದೆ, ಆದ್ರೆ ನಿಜವಾದ ಖುಷಿ ನಮ್ಗೆ ನಾವು ಅಲ್ಲಿ ಹೋಗ್ಬೇಕು. ಎಲ್ಲಿ? ಯಮುನಾ ನದಿಯ ತೀರದಲ್ಲಿ ಹೋಗ್ಬೇಕು. ಅಲ್ಲಿ ಆ ಯಮುನಾ ನದಿಯ ತೀರದಲ್ಲಿ ನಿನ್ನ ಕೊಳಲಿ ನಾದ ಕೇಳಬೇಕು, ಬಾ ಅಂತ ಕುರುಕ್ಷೇತ್ರದಿಂದ ಅವಳ ಕೈ ಹಿಡಿದುಕೊಂಡು ಎಳ್ಕೊಂಡು ಹೋಗ್ತಾಳಂತೆ ಕೃಷ್ಣನನ್ನ ರಾಧೆ. ಅದನ್ನ ನೆನಪು ಮಾಡಿಕೊಂಡು ಯಾರು? ಚೈತನ್ಯ ಮಹಾಪ್ರಭುಗಳು ಜಗನ್ನಾಥಪುರಿ ಇದರಲ್ಲಿ ಆದ್ರೆ ಹಾಡು ಹೇಳ್ತಾ ಇರ್ತಾರೆ ಹೀಗೆ. ಅವಳು ಹೇಳಿರುವಂತಹದ್ದು ಇದು ಏನಿದೆ ಅದರಲ್ಲಿ? ಪ್ರಿಯಾ ಸೋಯಾಮ್, ಇದು ಸಂಚರೀಕರ್ತ. ಸೊ ಅದು ಈ ಹಾಡನ್ನ ಅವ್ರು ಹೇಳ್ತಾ ಇರ್ತಾರೆ, ಗುಣಗುಣಿಸ್ತಾ ಇರ್ತಾರೆ. ಇದನ್ನ ಅರ್ಥ ಮಾಡಿಕೊಂಡು ರೂಪ ಗೋಸ್ವಾಮಿ ಅವರು ಇನ್ನೊಂದು ಶ್ಲೋಕವನ್ನ ಬರೀತಾರೆ. ಆ ಶ್ಲೋಕವನ್ನು ಅವ್ರು ತಗೊಂಡೋಗಿ ಅವರು ತಮ್ಮ ಕುಟೀರದಲ್ಲಿ ಮೇಲ್ಗಡೆ ಇಟ್ಟಿರ್ತಾರೆ. ಚೈತನ್ಯ ಮಹಾಪ್ರಭುಗಳು ಬರ್ತಾರೆ, ಅದನ್ನ ನೋಡಿ ಹೋಗ್ತಾರೆ. ಅವ್ರು ಹೇಳ್ತಾರೆ, ಆವಾಗ ಚೈತನ್ಯ ಮನೋಭೀಷ್ಟಂ ಅಂದ್ರೆ ರೂಪ ಗೋಸ್ವಾಮಿ ಅವರು ಚೈತನ್ಯರ ಹೃದಯವನ್ನ ಅರ್ಥ ಮಾಡಿಕೊಂಡಿರುವವರು ಅನ್ನುವಂಥದ್ದು. ಸೊ ದ ವೀರಖಾಸ ಅಂತ ಅವರ ಮೂಲ ಹೆಸರು. ಸಾಕರ ಮಲ್ಲಿಕ ಅವರ ಅಣ್ಣ ಸನಾತನ ಗೋಸ್ವಾಮಿ ಅಂತ. ಇವರಿವರು ಗೌಡ ಸಾರಸ್ವತ ಕುಟುಂಬದಲ್ಲಿ ಹುಟ್ಟಿರುವಂತವ್ರು ಬಂಗಾಳದಲ್ಲಿ. ಸೊ ಇದು ರೂಪ ಗೋಸ್ವಾಮಿ ಅವರು ಬರೆದಿರುವಂತಹದ್ದು. ಇದು ಶ್ಲೋಕ ರೂಪದಲ್ಲಿದೆ. ನಮಗೆ ಇವರು ನಮ್ಮ ಇಸ್ಕಾನ್ ಸಂಸ್ಥಾಪಕರು ಶ್ರೀಲಾ ಪ್ರಭುಪಾದರು ಇದನ್ನು ನಮಗೆ ವ್ಯಾಖ್ಯಾನ ರೂಪದಲ್ಲಿ ಕೊಟ್ಟಿದ್ದಾರೆ. ಹರೇ ಕೃಷ್ಣ. ಸೊ ಧನ್ಯವಾದಗಳೆಲ್ಲರಿಗೂ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಂದ ಜಯವಾಗಲಿ ಶ್ರೀರಾರು. ಎಲ್ಲಾ ಕ್ಲಾಸ್ ಯಾವಾಗಿರುತ್ತೆ ಬೇರೆ ಕ್ಲಾಸ್ ನೆಕ್ಸ್ಟ್ ಯಾವಾಗಿರುತ್ತೆ? ನೆಕ್ಸ್ಟ್ ಕ್ಲಾಸ್ ಬಗ್ಗೆ ನಾವು ನಿಮಗೆ ತಿಳಿಸ್ತೇವೆ ಮಾತಾಜಿ. ಸರಿ ಪ್ರಭಾ. ಏನೋ ನೆಕ್ಸ್ಟ್ ಏನು ಅಂತ ಈಗ ಬಾಕಿ ನಿಮಗೆ ಉಳಿದ ಕ್ಲಾಸ್ಗಳ ಇನ್ಫಾರ್ಮೇಶನ್ ಅನ್ನ ಹಾಕ್ತೀನಿ ಮಾತಾಜಿ. ಬೇರೆ ಏನೇ ಇನ್ಫಾರ್ಮೇಶನ್ ಇದೆ ಇದ್ರಲ್ಲಿ ಹಾಕ್ತೇನೆ. ಹೇಳಿ ಮಾತಾಜಿ. ಪ್ರಭುಜಿ ಇದು ಅಸೈನ್ಮೆಂಟ್ ಎಕ್ಸಾಮ್ ಇದೆ ಪ್ರಭುಜಿ, ನೋಡಿ. ಭಕ್ತಿ ರಸಾಮೃತ ಸಿಂಧು ಭಕ್ತಿ ರಸಾಮೃತ ಸಿಂಧುವಿನ ಎಕ್ಸಾಮ್ ಬಗ್ಗೆ ನಾನು ನಿಮ್ಗೆ ಆಮೇಲೆ ತಿಳಿಸ್ತೇನೆ. ಓಕೆ, ಇವಾಗ ಸದ್ಯಕ್ಕೆ ಅದು ಭಕ್ತಿ ಶಾಸ್ತ್ರಿ ಕೋರ್ಸಿಗೆ ನೀವು ಹೋದಾಗ ಎಕ್ಸಾಮ್ ಬರುತ್ತೆ ಇದ್ರ ಬಗ್ಗೆ. ಓಕೆ ಪ್ರಭುಜಿ. ಓಕೆ, ಭಕ್ತಿ ಶಾಸ್ತ್ರಿ ಕೋರ್ಸ್ಗೆ ನೀವು ಎನ್ರೋಲ್ ಆಗ್ಬೇಕು, ಅಲ್ಲಿ ಬರೀಬೇಕು ಎಕ್ಸಾಮ್. ಓಕೆ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಥ್ಯಾಂಕ್ ಯು ಪ್ರಭುಜಿ. ತುಂಬಾ ಚೆನ್ನಾಗಿರುತ್ತೆ ನಿಮ್ ಸೆಷನ್ಸ್. ಒಂಥರ ಪಾಯಿಂಟ್ ಟು ಪಾಯಿಂಟ್ ಒಂಥರ ಕ್ಲಿಯರ್ ಆಗಿರುತ್ತೆ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಇವತ್ತು ಮಾಡಿರೋ ಕ್ಲಾಸಸ್ ಎಲ್ಲಾನು ಒಂದ್ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಎಲ್ಲಾನು ಸಿಗುತ್ತಾ ಪ್ರಭುಜಿ? ಇನ್ನೊಂದ್ಸರಿ ಕೇಳುತ್ತೆ. ಇದೆ, ಯೂಟ್ಯೂಬ್ ಅಲ್ಲಿ ಇದೆ ಮಾತಾಜಿ. ನಿಮ್ಗೆ ಎಲ್ಲಾನು ನಾನು ಲಿಂಕ್ ಅನ್ನು ಹಾಕಿದ್ದೀನಿ. ಪ್ರತಿ ಕ್ಲಾಸ್ ಅಲ್ಲೂ ಗ್ರೂಪ್ ಅಲ್ಲೂ ಇದೆ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದೆ ಲಿಂಕ್ಗಳು. ಓಕೆ, ಮಾಡಿದ್ರೆ ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ.
ನಾವು ಗೀತಾ ಧನ್ಯ- 18 ಮಾಡಿದಾಗ ಯೂತ್ ಬ್ಯಾಚ್ ಮಾಡಿದಾಗ ಇವರು ಸಾಯಿಲಕ್ಷ್ಮಿ ಮಾತಾಜಿ, ಗೌರಮ್ಮ ಮಾತಾಜಿ, ಆಲ್ಮೋಸ್ಟ್ ನಾನು ತಗೊಂಡಿರೋ ಮೊದಲನೇ ಯೂತ್ ಬ್ಯಾಚ್ ಇರ್ಬೇಕು ಅದು ಮೋಸ್ಟ್ಲಿ ಅಲ್ವಾ ಮಾತಾಜಿ? ಸಾಯಿಲಕ್ಷ್ಮಿ ಮಾತಾಜಿ. ಥ್ಯಾಂಕ್ ಯು. ಹೇಗಿದ್ದೀರಾ ಇವಾಗ? ಹೇಗಿದೆ ನಿಮ್ದು ಆರೋಗ್ಯ? ಅಂದ್ರೆ ಒಂದೇ ಸಮ ಕೂತ್ಕೊಳಕ್ ಆಗಲ್ಲ, ಓಡಾಡ್ತಾ ಇರ್ತೀನಿ. ಓಕೆ ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಥ್ಯಾಂಕ್ ಯು ಪ್ರಭುಜಿ. ಗೌರಮ್ಮ ಮಾತಾಜಿ, ಹರೇ ಕೃಷ್ಣ. ಥ್ಯಾಂಕ್ ಯು. ಪ್ರಭುಜಿ, ನೀವು ನಂಗೆ ಹೇಳಿದ್ರಲ್ಲ ಪ್ರಭುಜಿ ಪ್ರಾರ್ಥನೆ ಮಾಡ್ಬೇಕಂತೆಲ್ಲ ಹೇಳುವಾಗ ಪ್ರಭುಜಿ ನಮ್ಗೆ ಭಯ ಆಗ್ತಾ ಇತ್ತು ಪ್ರಭುಜಿ. ಆದ್ರೆ ಇವಾಗ ಕಲಿತಿದ್ದೀನಿ ಪ್ರಭುಜಿ, ನೀವ್ ಹೇಳಿದಾಗೇನೆ. ಶ್ಲೋಕದೆಲ್ಲ ಕಲ್ಸಿದ್ರಲ್ಲ ಪ್ರಭುಜಿ, 700 ಶ್ಲೋಕದ್ದು PDF, ನಂಗೆ ಪದ ಉಚ್ಚಾರಣೆಗೆ ಬರ್ತಿರ್ಲಿಲ್ಲ ಪ್ರಭುಜಿ. ಈಗ ಸ್ವಲ್ಪ ಸ್ವಲ್ಪ ಬರ್ತದೆ. ಮತ್ತೆ ಭಕ್ತಿ ಶಾಸ್ತ್ರಿಗೆ ಆಡ್ ಮಾಡಿದ್ದಾರೆ ಪ್ರಭುಜಿ. ಧನ್ಯವಾದಗಳು. ವೆರಿ ಗುಡ್ ವೆರಿ ಗುಡ್. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು ಎಲ್ಲ ಪ್ರಭುಜಿ ಆಗತ್ತೆ, ನಿಮಗೆ. ಕೃಷ್ಣನ ಹರೇ ಕೃಪೆ. ಕೃಷ್ಣ. ಹರೇ ಕೃಷ್ಣ. ಹಾ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಓಕೆ. ಪ್ರಭುಜಿ, ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಮಾತಾಡ ಇದು ಹೇಳಿ ಈಶ್ವರ ಬೇಕಾಗಿತ್ತಲ್ಲ, ಸಿಗತ್ತ ಅದು ಲಿಂಕ್? ಹಾ ಸಿಗತ್ತೆ. ಇಲ್ಲ, ಈಶೋಪನಿಷತ್ ಕ್ಲಾಸ್ ಮತ್ತೆ ಮಾಡ್ತೇನೆ. ಒಂದ್ 2 months ಆಗ್ಬೋದು ನಾನು ಮತ್ತೆ ಈಶೋಪನಿಷತ್ ಕ್ಲಾಸ್ ಮಾಡ್ಬೇಕಂದ್ರೆ. ಅಲ್ಲ ಇದ್ರೆ ಅವಾಗಿಂದು ಸಿಗತ್ತಾ? ಹಾ, ಅವಾಗಿಂದ ಏನಾಗಿದೆ ಅದು ಕೆಲವೊಂದು ಲಿಂಕ್ ಇದೆ, ಕೆಲವೊಂದು ಲಿಂಕ್ ಇಲ್ಲ. ಓಕೆ, ನೋಡೋಣ. ಆದ್ರೆ ಶೇರ್ ಮಾಡ್ತೀನಿ, ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ, ಇಲ್ಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಓಕೆ. ಆಯ್ತು. ಅದು ಈಗ ಇದ್ರದಾದ್ರೆ ನಾನು ಪ್ಲೇ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಿಂದಿನ ಕ್ಲಾಸ್ ಪ್ಲೇ ಲಿಸ್ಟ್ ನಾನು ಸೇವ್ ಮಾಡ್ಕೊಂಡಿರ್ಲಿಲ್ಲ. ನಾನು ಅವ್ರಿಗೆ ಹಾಕ್ತಾ ಇದ್ದೆ, ಮಾತಾಜಿಗೆ. ಅವರು ಡೈರೆಕ್ಟ್ ಆಗಿ ಪೋಸ್ಟ್ ಮಾಡ್ತಾ ಇದ್ರು. ಸೊ ನಾನು ನಂಗೆ ಸೇವ್ ಮಾಡ್ಕೊಂಡಿಲ್ಲ. ನೋಡ್ತೀನಿ, ಇದ್ರೆ ಶೇರ್ ಮಾಡ್ತೀನಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಇರತ್ತೆ ಇದರಲ್ಲಿ. ಅದು ಬೇರೆ ಚಾನಲ್ ಅಲ್ಲಿ, ಯೂತ್ ಚಾನಲ್ ಅಲ್ಲಿ ನಾನು ಲೈವ್ ಹೋಗ್ತಾ ಇದ್ದೆ. ಇಸ್ಕಾನಿನ ಮೇನ್ ಚಾನಲ್, ಯೂಟ್ಯೂಬ್ ಚಾನಲ್ ಅಲ್ಲಿ ಲೈವ್ ಹೋಗ್ತಾ ಇರ್ಲಿಲ್ಲ ಅವಾಗ. ಸೊ ಅದಕ್ಕಾಗಿ ಸ್ವಲ್ಪ ಹುಡುಕಾಡಬೇಕು. ಆಯ್ತು ಪ್ರಭುಜಿ, ಹರೇ ಕೃಷ್ಣ. ಸಿಕ್ಕಿದ್ರೆ ಅನುಕೂಲ ಅಂತ. ಹಾ, ನೋಡ್ತೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಕೃಷ್ಣ. ಪ್ರಭುಜಿ, ಧನ್ಯವಾದಗಳು ಪದ್ಮಿನಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಒಳ್ಳೆದಾಗಿ ಮೂಡಿ ಬಂತು ಇದು ಭಕ್ತಿ ಸಾರಾಮೃತ ಕೇಳಿ. ಇಷ್ಟ ಆಯ್ತು ಪ್ರಭುಜಿ, ತುಂಬಾ ವಿಷಯಗಳು ಗೊತ್ತಾಯ್ತು. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೆ ಗೀತಾ 18 ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ಮಂತ್. ದಯವಿಟ್ಟು ಹೇಳಿ ಜಾಸ್ತಿ ಜನರಿಗೆ ಎನ್ರೋಲ್ ಮಾಡೋದಕ್ಕೆ. ಓಕೆ, 9 to 10 ತಗೋಬೇಕಂತಿದ್ದೇನೆ ರಾತ್ರಿ. ಹರೇ ಕೃಷ್ಣ. ಧನ್ಯವಾದಗಳು. ಶುಭರಾತ್ರಿ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಮತ್ತೆ ಗ್ರೂಪ್ ಇದಾಗ್ಲಿ ಪ್ರಭು. ಮತ್ತೆ ಯಾವ್ದಾದ್ರು ಟಾಪಿಕ್ ಇಲ್ಲ ಮಾಡೋಣ. ಬೇಗ ಇನ್ನೊಂದ್ ಕ್ಲಾಸ್ ಅಲ್ಲಿ ಮೀಟ್ ಆಗೋಣ ಪ್ರಭುಜಿ. ಅದೇನಿಲ್ಲ, ಆ ಟೈಮ್ಗೆ ಕರೆಕ್ಟ್ ಆಗಿ ಫ್ಲೋ ಆಗ್ತಾ ಇರುತ್ತಲ್ಲ, ಸ್ಟಾಪ್ ಆದ್ರೆ ಏನೋ ಕಳ್ಕೊಂಡಂಗ ಅನ್ಸುತ್ತೆ. ಬಟ್ ಈ ಸೆಷನ್ ನಾನು ತುಂಬಾ ಮಿಸ್ ಮಾಡ್ಕೊಂಡ್ಬಿಟ್ಟೆ ಪ್ರಭುಜಿ. ಅದ್ ಯಾಕೋ ಗೊತ್ತಿಲ್ಲ, ಇದು ಟೈಮ್ ತುಂಬಾ ಕನ್ಫ್ಯೂಸ್ ಆಗ್ತಾ ಇತ್ತು ನನ್ಗೆ, ನಮ್ ಟೈಮ್ಗೆ. ಇವತ್ತು ಒಂದ್ ಸ್ವಲ್ಪ ಲೇಟೇ ಆಯ್ತು, ಫ್ಯೂ ಮಿನಿಟ್ಸ್. ಯಾಕೋ ಗೊತ್ತಿಲ್ಲ, ಮರ್ತೋಗ್ತಾ ಇದ್ದೆ. ನೋ ಪ್ರಾಬ್ಲಮ್ ಮಾತಾಜಿ. ಇನ್ನೊಂದು 9 to ರಾತ್ರಿ 9 ರಿಂದ 10ಕ್ಕೆ ಮತ್ತೆ ಮಾಡ್ತೀನಿ. 18 ಡೇಸ್ ಆದ್ಮೇಲೆ ಮತ್ತೆ ಇದು ಏನಿದೆಯಲ್ಲ, ಇದು ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಮತ್ತೆ ನೆಕ್ಟರ್ ಆಫ್ ಡಿವೋಷನ್, ಇದು ಉಪದೇಶಾಮೃತ ಮತ್ತೆ ಭಕ್ತಿ ರಸಾಮೃತ ಸಿಂಧು, ಮತ್ತೆ ಇದು 3 ಮತ್ತೆ ಮಾಡ್ತೇನೆ ನಾನು. ಇನ್ ಬಿಟ್ವೀನ್ ನೋಡೋಣ ಪ್ರಭುಜಿ ಏನ್ ಹೇಳ್ತಾರೆ ಅಂತ. ಪ್ರಭುಜಿಯವರ ಒಂದು ಇದನ್ನ ಅನುಗ್ರಹದ ಮೇಲೆ ನೋಡೋಣ ಏನ್ ಮಾಡಕ್ಕಾಗತ್ತೆ ನೆಕ್ಸ್ಟ್. ನಿಮ್ಮಲ್ಲಿ ಕಮ್ಯುನಿಕೇಶನ್ ಅಲ್ಲಿ ಇರ್ತೇವೆ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ ಮತ್ತೊಮ್ಮೆ. ಥ್ಯಾಂಕ್ ಯು. ಹರೇ ಕೃಷ್ಣ. ಕೃಷ್ಣಾರ್ಪಣ. ಶುಭರಾತ್ರಿ. ಧನ್ಯವಾದಗಳು.